ಅವರ ಈ ಒಂದು ಕೊಡುಗೆಗೆ ನಾವು ಅವರನ್ನು ಅಭಿನಂದಿಸಿಕೊಂಡು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈಗಾಗಲೇ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ನಮ್ಮ ಊರಿನ ಹೆಮ್ಮೆಯ ಶಾಸಕರು, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಮಿಂಚುತ್ತಿರುವಂತಹ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯುಟಿ ಖಾದರ್ ಅವರು ಸಭಾಧ್ಯಕ್ಷತೆ ವಹಿಸಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ನಮ್ಮ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಶಿಕ್ಷಕರು ಆಗಿರುವಂತಹ ಶ್ರೀಯುತ ರವಿಶಂಕರ್ ಅವರಿಂದ ಪ್ರಾರ್ಥನೆ. ಜ್ಯೋತಿ ಬೆಳಗಿ ಬರಲಿ ಆರೋಗ್ಯದ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ ಆರೋಗ್ಯದ ಜ್ಯೋತಿ ಬೆಳಗಿ ಬರಲಿ. ಹರೇಕಳ ಗ್ರಾಮದ ಆರೋಗ್ಯ ಕೇಂದ್ರವು ಅನುದಿನ ಬೆಳಗಿರಲಿ, ಜ್ಯೋತಿ ಬೆಳಗಿ ಬರಲಿ ಆರೋಗ್ಯದ ಜ್ಯೋತಿ ಬೆಳಗಿ ಬರಲಿ. ಸಾವಿರ ಹೃದಯದ ಸಂಗಮ ತಾಣ ಆರೋಗ್ಯ ಸೇವೆಯ ಐಕ್ಯವಿತಾಣ, ಸಾವಿರ ಹೃದಯದ ಸಂಗಮ ತಾಣ ಆರೋಗ್ಯ ಸೇವೆಯ ಐಕ್ಯವಿತಾಣ. ಹರುಷ ಚಿಮ್ಮುತ್ತಿರಲಿ ವರುಷ ಸಂತಸ ಹೊಮ್ಮಿರಲಿ, ಜ್ಯೋತಿ ಬೆಳಗಿ ಬರಲಿ ಆರೋಗ್ಯದ ಜ್ಯೋತಿ ಬೆಳಗಿ ಬರಲಿ. ಬಡವರ ಬಂಧುಜಿ ಶಂಕರ ಬಳಗಕ್ಕೆ ಆರೋಗ್ಯ ಭಾಗ್ಯವ ಕರುಣಿಸುದೇವ, ಬಡವರ ಬಂಧುಜಿ ಶಂಕರ ಬಳಗಕ್ಕೆ ಆರೋಗ್ಯ ಭಾಗ್ಯವ ಕರುಣಿಸುದೇವ. ವಂದನೆ ಸಲ್ಲಿಸುವೆವು ನಿಮಗೆ ಶುಭವನ್ನು ಕೋರುವೆವು, ಜ್ಯೋತಿ ಬೆಳಗಿ ಬರಲಿ ಆರೋಗ್ಯದ ಜ್ಯೋತಿ ಬೆಳಗಿ ಬರಲಿ. ಹರೇಕಳ ಗ್ರಾಮದ ಆರೋಗ್ಯ ಕೇಂದ್ರವು ಅನುದಿನ ಬೆಳಗಿರಲಿ, ಜ್ಯೋತಿ ಬೆಳಗಿ ಬರಲಿ ಆರೋಗ್ಯದ ಜ್ಯೋತಿ ಬೆಳಗಿ ಬರಲಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಪೂರಕವಾಗಿ ಪ್ರಾರ್ಥನೆಗೈದಂತಹ ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯ ಗಣಿತ ವಿಜ್ಞಾನ ಅಧ್ಯಾಪಕರಾಗಿರುವಂತಹ ರವಿಶಂಕರ್ ಅವರಿಗೆ ವಂದನೆಗಳು. ಬಂದಂಥ ಎಲ್ಲ ಅತಿಥಿ ವರಿಯರನ್ನ ಆದರಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಪ್ರಸ್ತಾವನೆಯೊಂದಿಗೆ ಬರಲಿಕ್ಕೆ ಇದ್ದಾರೆ. ಈ ಒಂದು ಹರೇಕಳ ಗ್ರಾಮದ ಪ್ರಥಮ ಪ್ರಜೆ ಎಲ್ಲ ಮೂಲಭೂತ ವ್ಯವಸ್ಥೆಗಳು ಇವತ್ತು ಹರೇಕಳದಲ್ಲಿ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ಬದ್ರುದ್ದೀನ್ ಫರೂದಿ ನಗರ ಇವರು ಸರ್ವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹರೇಕಳ ಗ್ರಾಮದ ಮಾಜಿ ಅಧ್ಯಕ್ಷರಾದಂತಹ ಎಚ್ ಶಾಲೀರವರು, ಅದೇ ರೀತಿ ರೂಪರಾಜ್ ರೈ ಅವರು ವೇದಿಕೆ ಬರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅಂಬಲ್ಪಾಡಿ ಇದರ ವತಿಯಿಂದ ಸುಮಾರು 2.50 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಹರೇಕಳ ಆರೋಗ್ಯ ಕೇಂದ್ರದ ಇದರ ಉದ್ಘಾಟನೆ ಮತ್ತು ಹಸ್ತಾಂತರ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಯುಟಿ ಖಾದರ್ ಅವರೇ, ಅದೇ ರೀತಿಯಾಗಿ ಹರೇಕಳ ಗ್ರಾಮದ ಬಡ ಜನರಿಗೆ ಏನಾದರೂ ಒಂದು ತನ್ನ ಕೈಯಿಂದ ಒಂದು ಕೊಡುಗೆಯನ್ನು ನೀಡಬೇಕಂತ ಉದಾರ ಮನಸ್ಸನ್ನಿಟ್ಟುಕೊಂಡು ಈಗ ತಾನೇ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದಂಥ ಕೊಡುಗೈ ದಾನಿಗಳು, ಬಡವರ ದೀನ ದಲಿತರ ಪರ ಯಾವಾಗಲೂ ಚಿಂತನೆ ಮಾಡಿಕೊಂಡಂತಹ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು
ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹೂವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ. ಹರೇಕಳ ಗ್ರಾಮದ ಅಭಿವೃದ್ಧಿಯ ಹರಿಕಾರರು, ನಮ್ಮ ನೆಚ್ಚಿನ ಶಾಸಕರು, ದಿನದ 24 ಗಂಟೆಗಳ ಕಾಲ ಜನರ ಬಗ್ಗೆ ಚಿಂತನೆಯನ್ನು ನಡೆಸಿಕೊಂಡು ಕಟ್ಟೆ ಕಡೆಯ ಜನರನ್ನು ಕೂಡ ಮಾತಾಡಿಸಿಕೊಂಡು ಅವರಿಗೆ ಆಗುವಂಥ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತಿರುವಂಥ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಭಾಗವಹಿಸಬೇಕಿತ್ತು. ಕಾರಣಾಂತರದಿಂದ ಬೇರೆ ಸಮಾರಂಭ ಇರುವ ಕಾರಣ ಅವರನ್ನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಹಬ್ಬಿಸಿ ಆರೋಗ್ಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಬಡವರ ಪಾಲಿನ ಆಶಾಕಿರಣ ಅಂತ ಹೇಳ್ಬೋದು, ಡಾಕ್ಟರ್ ಏನಪ್ಪ ಅಬ್ದುಲ್ ಕುಂಜ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಬ್ಬ ಈ ವೇದಿಕೆಯಲ್ಲಿದ್ದಾರೆ. ಹರೇಕಳ ಗ್ರಾಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಕಿತ್ತಳೆ ಹಣ್ಣನ್ನು ಮಾರಿಕೊಂಡು ಒಂದು ಶಾಲೆ ನಿರ್ಮಾಣ ಮಾಡಿಕೊಂಡು ಈಗ ನಮ್ಮ ಹರೇಕಳದ ಕೀರ್ತಿಯನ್ನೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹಬ್ಬಿಸಿದಂತ ಹರೇಕಳ ಪದ್ಮಶ್ರೀ ಹಾಜಬ್ಬರಿದ್ದಾರೆ. ಅವರನ್ನು ಕೂಡ ಈ ನಾನು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಕಲ್ಯಾಣಿ ಮೇಡಮ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಗಳು ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ಇದರ DHO ಆದಂತ ಡಾಕ್ಟರ್ ರಾಜೇಶ್ವರಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಡುಪಿ DHO ಆದಂತ ನಾಗಭೂಷಣ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮದ ಹಿರಿಯರು, ಚಿಂತಕರು, ಸಮಾಜ ಸೇವಕರು, ಕೊಡುಗೈ ದಾನಿಗಳಾದಂತಹ ರಾಮದಾಸ್ ಪೂಂಜಾರ್ ಅವರಿದ್ದಾರೆ. ತಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ತಮ್ಮ ಸಲಹೆ ಸಹಕಾರವನ್ನು ನೀಡುತ್ತಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಎಚ್ ಶಾಲಿಗರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರೂಪರಾಜ್ ರೈ ಅವರಿದ್ದಾರೆ ಮೊದಲಮಾರು. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ಇದರ ಅಧ್ಯಕ್ಷರಾದಂತಹ ಸುಧಾಕರ್ ಗಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. STPI ಇದರ ವಲಯಾಧ್ಯಕ್ಷರಾದಂತಹ ಬಶೀರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. DYFI ಉಳ್ಳಾಳ ವಲಯಾಧ್ಯಕ್ಷರಾದಂತಹ ರಫೀಕ್ ಹರೇಕಳ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನಿಸುತ್ತಾ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಕಾಂಗ್ರೆಸ್ ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ ಬಶೀರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಶ್ರೀಶಕ್ತಿ ಗುಂಪಿನವರು, ಎಲ್ಲ ವಿವಿಧ ಮಸೀದಿಗಳ ಮುಖಂಡರು, ಮಾಧ್ಯಮ ವರ್ಗದವರು, ಮಾಧ್ಯಮ ಮಿತ್ರರು, ಅದೇ ರೀತಿ ಎಲ್ಲ ಗ್ರಾಮಸ್ಥರನ್ನು ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಮುಸ್ತಫರ್ ವೇದಿಕೆ ಬರಬೇಕಂತ ಹೇಳಿಕೊಳ್ಳುತ್ತಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮದ ಬಹುದಿನದ ಕನಸು ಇವತ್ತು ನಮಗೆ ನನಸಾಗ್ತದೆ. ಯಾಕೆಂದ್ರೆ ಹರೇಕಳ ಗ್ರಾಮ ನಮ್ಮ ಒಂದು ಕೆಲವು ವರ್ಷಗಳ ಮುಂಚೆ ಒಂದು ಕುಗ್ರಾಮವಾಗಿತ್ತು. ಈಗ ಅಭಿವೃದ್ಧಿಯ ಪಥದಲ್ಲಿ ನಾವು ಸಾಗ್ತಾ ಇದ್ದೇವೆ. ಅದಕ್ಕೆ ಹಂತ ಹಂತದಲ್ಲಿ ನಮ್ಮ ಶಾಸಕರ ಸಹಕಾರ ಕೂಡ ನಮಗೆ ತುಂಬಾ ಇದೆ. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ UT ಖಾದರ್ ಅವರು ಆ ಸಂದರ್ಭದಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದರು. ನಮ್ಮ ಈ ಬ್ರಿಡ್ಜಿನ ಟೆಂಡರ್ ಆಯಿತು. ಆ ಸಂದರ್ಭದಲ್ಲಿ ಅವರು ನಮಗೆ ಜಿ ಶಂಕರ್ ಅವರ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಒಂದು ಸರ್ಕಿಟ್ ಹೌಸಲ್ಲಿ ಒಂದು ಮಾತು ಹೇಳಿದರು, ಈ ಟೆಂಡರ್ ಹಲವಾರು ಜನ ಬಂದಿದ್ದಾರೆ, ಅದು ಜಿ ಶಂಕರ್ ಅವರೇ ಆಗಿದೆ ಅಂತ. ಕೊಡುಗೈ ದಾನಿಗಳು ಎಷ್ಟೋ ಮಕ್ಕಳಿಗೆ ಸ್ಕಾಲರ್ಶಿಪ್, ಹೆಲ್ತ್ ಕಾರ್ಡ್, ಮನೆ ಕಟ್ಟಿಕೊಡುವಂಥದ್ದು ವಿವಿಧ, ಅದು
ಗೂಗಲಲ್ಲಿ ನಾವು ಹೊಡೆದ್ರೆ ಗೊತ್ತಾಗ್ತದೆ, ಜಿ ಶಂಕರ್ ಅಂತ ಹೊಡೆದಾಗ ಅದು ಬರ್ತದೆ. ಅದು ಇಲ್ಲಿ ನಾವು ಹೇಳಿದ್ರೆ ಆಗಲಿಲ್ಲ, ನೀವು ಹೊಡೆದು ನೋಡಿ. ಆ ಸಂದರ್ಭದಲ್ಲಿ ಹೊಳೆಯಲ್ಲಿದ್ದಾಗ ಆ ಟೆಂಡರ್ ಆಗಿದೆ, ನೀವು ಅವರಿಗೆ ಪಂಚಾಯತ್ ಮತ್ತು ಇಲ್ಲಿಯ ಜನಗಳು ಸಂಪೂರ್ಣ ಸಹಕಾರ ನೀಡಬೇಕಂತ ನಮ್ಮ ಶಾಸಕರು ನಮಗೆ ಒಂದು ಮಾತು ಹೇಳಿದರು. ಅದನ್ನು ನಾವು ಆ ಮಾತನ್ನು ಒಂದು ವೇದವಾಕ್ಯ ಅಂತ ನಿಲ್ಲಿಸಿಕೊಂಡು ನಮ್ಮ ಪಂಚಾಯತ್ ಆಗಿರಲಿ ಇಲ್ಲ ಗ್ರಾಮಸ್ಥರಾಗಿರಲಿ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ. ಈ ಕೊಟ್ಟ ಕಾರಣ ಶಾಸಕರ ಮುತುವರ್ಜಿಯಿಂದ ಇಲ್ಲಿ ಒಂದು ಅವರ ಉದಾರ ಮನಸ್ಸಿನಿಂದ ಈ ಒಂದು ಕಟ್ಟಡವನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬಂದು ಕೆಲವು ಉಪದೇಶಗಳನ್ನು ನಮಗೆ ನೀಡಿದ್ರು. ಅವರು ಕಟ್ಟಡ ಕಟ್ಟಿಕೊಟ್ಟು ಇದನ್ನು ಮುಂದುವರಿಸಿಕೊಂಡು ಹೋಗುವುದು ಕೂಡ ಅದು ಬಹಳ ಒಂದು ಸವಾಲಿನ ಕೆಲಸವಾಗಿದೆ. ಇಲ್ಲಿಯ ಎಲ್ಲ ಗ್ರಾಮಸ್ಥರನ್ನು ಸೇರಿಸಿಕೊಂಡು ನಾವು ಒಂದು ರೀತಿಯಲ್ಲಿ ಈ ನಮ್ಮ ಗ್ರಾಮದ ಬಡ ಜನರಿಗೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುವಂತಹ ಈ ಒಂದು ಜನರಿಗೆ ನಾವು ನಮ್ಮಿಂದ ಏನೆಲ್ಲ ಸಹಾಯ ಸಹಕಾರ ಬೇಕು ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಾವು ಇದನ್ನು ತಮ್ಮ ಮಾತು ಏನಿದೆ ಅದನ್ನು ನಾವು ಏನಪ್ಪಯ್ಯ ಅಬ್ದುಲ್ ಕುಂಜಿಯವರು ಇರ್ಬೋದು, ನಿಟ್ಟೆಯವರು ಇರ್ಬೋದು, ಫಾದರ್ ಮುಲ್ಲರ್ಸ್ ಇರ್ಬೋದು, ಎಲ್ಲರ ಸಹಕಾರದೊಂದಿಗೆ ಇಲ್ಲಿಯ ಈ ಬಡ ಜನರಿಗೆ ಆಗುವಂಥ ಸಹಾಯ ಸಹಕಾರಗಳನ್ನು ಮುಂದೆ ನಿಂತು ಎಲ್ಲರ ಸಹಕಾರದೊಂದಿಗೆ ನಾವು ಮಾಡಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾನು ಮಾತಾಡಲು ಇಚ್ಛಿಸ್ತೇನೆ. ಜಿ ಶಂಕರ್ ಅವರ ಈ ಗುತ್ತಿಗೆದಾರರಿಗೆ ನಾವು ನಮ್ಮಿಂದ ಸಪೋರ್ಟ್ ಮಾಡುವಾಗ ಹಲವಾರು ಟೀಕೆ ಟಿಪ್ಪಣಿಗಳು ನಮ್ಮ ಮೇಲೆ ಬಂದಿದ್ದು ಸಂದರ್ಭದಲ್ಲಿ ನಾವು ತಮ್ಮ ಗಮನಕ್ಕೂ ಕೂಡ ಅದು ಹೇಳಬೇಕಾಗ್ತದೆ. ಯಾಕೆಂದ್ರೆ ನಾವು ಯಾರ ಕೈಯಿಂದಲಾಗಲಿ ನಮ್ಮ ಸ್ವಂತಕ್ಕೆ ನಾವು ಏನು ಕೇಳಲಿಲ್ಲ. ಏನಿದ್ರು ನಾವು ಇವರಿಗೆ ಕೇಳಿದ್ದು ಇಷ್ಟೇ. ಇಲ್ಲಿ ಹೇಳಿದ್ದು ಮಣ್ಣು ಹೋಗುವಾಗ ಅಥವಾ ಇನ್ನಿತರ ಕಾರ್ಯಕ್ರಮ ಮಾಡುವಾಗ ಅದರಲ್ಲಿ ಹಾಗೆ ಹೀಗೆ ಎಲ್ಲ ನಮಗೆ ಪಂಚಾಯತ್ನವರಿಗೆ ಹಾಗೆ ಸಿಗ್ತಾ ಇತ್ತು, ಹೀಗೆ ಸಿಗ್ತಾ ಅಂತ ಒಂದು ಮಾತಿತ್ತು. ಇಲ್ಲಿ ಇದ್ದಾರೆ ಅವರು ಇಲ್ಲಿ ಸಂದರ್ಭದಲ್ಲಿ. ಮನಸ್ಸಿಗೆಲ್ಲ ಬಹಳ ಬೇಸರ ಆಗ್ತಾ ಇತ್ತು. ಆದರೂ ನಾವು ಅವರಿಗೆ ಕೊಟ್ಟ ನಾವು ಒಂದು ಸಪೋರ್ಟ್ ಇದರಿಂದ ಈ ರೀತಿಯಲ್ಲಿ ನಾವು ಅವರಿಂದ ಅಪೇಕ್ಷೆ ಪಡಲಿಕ್ಕೆ ಆಗ್ತು. ನಮ್ಮ ಪಂಚಾಯತ್ಗೆ ಗ್ರಾನೈಟ್ ಟೈಲ್ಸ್ ಕೇಳಿದಾಗ ಎಲ್ಲಿಯೂ ಪಂಚಾಯತಲ್ಲಿ ಗ್ರಾನೈಟ್ ಇರಲಿಕ್ಕಿಲ್ಲ. ನಾವು ಹಠ ಹಿಡಿದುಕೊಂಡು ನಾವು ಹೇಳಿದಕ್ಕೆ ಮಾಡಿಕೊಟ್ರು. ಶೀಟ್ ಲೈಟ್ ಬೇಕಂತ ಕೇಳಿದ್ವಿ, ಗ್ರಾಮ ಚೌಡಿಯಿಂದ ಅಲ್ಲಿ ಇರುವವರೆಗೆ ಶೀಟ್ ಲೈಟ್ ಕೊಟ್ಟರು. ದೇವಸ್ಥಾನಕ್ಕೆ ಉದ್ಘಾಟನೆಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ 2 ಲಕ್ಷ ರೂಪಾಯಿ ತೆಗೆದುಕೊಟ್ರು. ಶಾಲೆಗೆ ಇಲ್ಲಿ ಮಣ್ಣು ತೆಗೆದಕ್ಕೆ ಶಾಲೆಗೆ 1.5 ಲಕ್ಷ ರೂಪಾಯಿ ಕೊಟ್ಟರು. ಎಲ್ಲೂ ಇನ್ನು ನಾವು ಈಗ ಹೇಳಿದ್ದೇವೆ ಸರ್, ಬ್ರಿಡ್ಜ್ ಆಗ್ಬೋದು, ನಿಮ್ಮ ನೆನಪು ಇಲ್ಲಿ ಶಾಶ್ವತವಾಗಿರ್ತದೆ. ನಾನು ಕೊನೆಯದಾಗಿ ಹೇಳುವುದು ಇಷ್ಟೇ ಸರ್, ಈ ಒಂದು ಕುಗ್ರಾಮ ಅಂದರೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುವಂಥ ಈ ಒಂದು ಬಡ ಜನಗಳಿಗೆ ತಮ್ಮ ಮತ್ತು ಏನಪ್ಪಯ್ಯ ಅಬ್ದುಲ್ ಕುಂಜಿ ಇರ್ಬೋದು, ನಮ್ಮ ಶಾಸಕರು ಇಲ್ಲಿ ನೋಡಿ ಈ ವೇದಿಕೆಯಲ್ಲಿ ಇಂಥ ವೇದಿಕೆ ಭಾಗ್ಯ ಎಲ್ರಿಗೂ ಸಿಗ್ಲಿಕ್ಕಿಲ್ಲ. ದಿನದ 24 ಗಂಟೆಗೂ ಜನರ ಬಗ್ಗೆ ಚಿಂತನೆ ಮಾಡುವಂಥ ಶಾಸಕರು ತನ್ನ ದುಡಿಮೆಯಲ್ಲಿ ಏನಾದರೂ ಎಲ್ಲರೂ ಬಡ ಜನರಿಗೆ ಬೇಕಾಗಿ ಒಂದು ತ್ಯಾಗ ಮನೋಭಾವದ ಮನಸ್ಸನ್ನು ಹೊಂದಿರೋದ ಡಾಕ್ಟರ್ ಜಿ ಶಂಕರ್ ಮತ್ತು ಅಬ್ದುಲ್ ಕುಂಜಿಯವರು ಅಕ್ಷರ ಕ್ರಾಂತಿಯನ್ನೇ ನಡೆಸಿದಂಥ ಹಾಜಬ್ಬರು ಇಂಥ ವೇದಿಕೆ ಸಿಕ್ಕಿದ್ದೇನೆ. ವೇದಿಕೆಯಲ್ಲಿ ಇಂಥ ಜನಗಳನ್ನು ಕೂತ್ಕೊಳ್ಳಿಸಿ ನಾವು ಒಂದು ಈ ಸಮಾರಂಭ ಮಾಡುವುದೇ ನಮ್ಮ ಈ ಅರೇಕಳ ಗ್ರಾಮದ ಜನರ ಮುಗ್ಧ ಮನಸ್ಸಿನ ಒಂದು ಪುಣ್ಯ ಅಂತ ಹೇಳುತ್ತಾ, ನಾವು ತಮಗೆ ಏನೆಲ್ಲ ಸಹಾಯ ಸಹಕಾರ ನಾವು ಈ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಗ್ರಾಮಸ್ಥರ ಪರವಾಗಿ ನಾವು ನೀಡಿದ್ದೇವೆ. ಇದಕ್ಕೆ ನೀವು ನಮಗೆ ಕೊಟ್ಟಂತ ಕೊಡುಗೆ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ತನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸೌಂಡ್ ದಿಲಚೂರು ಬಂಧುಗಳೇ, ಈಗಾಗಲೇ ಸ್ವಾಗತ ಮಾಡಿದವರು ತನ್ನ ಕಿರು ವಯಸ್ಸಿನ ಒಂದು ಮುಗ್ಧ ಮನಸ್ಸಿನ ಒಬ್ಬ ಕ್ರಿಯಾಶೀಲ ಯುವಕ ಶ್ರೀ ಬದ್ರುದ್ದೀನ್ ಫರೀದ್ ನಗರ. ಜೋರ ಚಪ್ಪಳ ತಟ್ಟಬೇಕು. ಯಾಕಂತ ಹೇಳಿದ್ರೆ ಆ ಸಣ್ಣ ವಯಸ್ಸಿನಲ್ಲಿ ಕೂಡ ದೊಡ್ಡ ಅಧಿಕಾರ ಸಿಕ್ಕಿದಾಗ ಬೀಗ್ಲಿಲ್ಲ, ಹಾಂ ಪಡ್ಲಿಲ್ಲ. ಆದ್ರೆ ಕೆಲಸದ ಕಡೆ ಸಂಪೂರ್ಣವಾಗಿ ಗಮನ ಕೊಟ್ಟು ಮೂಲಭೂತ ಚಟುವಟಿಕೆಗಳಿಗೆ ಒತ್ತನ್ನು ಕೊಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಮಾಡಿಕೊಂಡು ಅವರಿಗೆ ಶಿರಬಾಗಿ ನಮಗೆ ಊರಿಗೆ ಏನು ಬೇಕು ಅದನ್ನು ಪಡೆದುಕೊಂಡಂತ ಒಬ್ಬ ಹೆಮ್ಮೆಯ ಪುತ್ರನಿಗೆ ನಿಮ್ಮೆಲ್ಲರ ಕರತಾಳದೊಂದಿಗೆ ಜೋರದ ಚಪ್ಪಳನಿಗೆ ಸ್ವಾಗತವನ್ನ ಬಯಸೋಣ. ಸ್ವಾಗತ ಬದ್ರುದ್ದೀನ್ ಅವರೇ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಈ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಸಂತಸ ಪಡುವಂತ ವಿಚಾರವಾಗಿದೆ. ಈಗಾಗಲೇ ಬದ್ರುದ್ದೀನ್ ಅವರು ಪ್ರಸ್ತಾವನೆಯಲ್ಲಿ ತಿಳಿಸಿದ್ದಾರೆ. ಇದು ಕಾರ್ಯಕ್ರಮದ ಉದ್ಘಾಟನೆ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ವಿಶೇಷ ಅಭ್ಯಾಗತರಿಗೆ ಶಿರಬಾಗಿ ವಂದಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈಗಾಗಲೇ ಪ್ರಸ್ತಾವಿಸಿದಂತೆ ಹರೇಕಳಕ್ಕೆ ಒಂದು ಆರೋಗ್ಯ ಕೇಂದ್ರ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಕೂಡ ಆಗಿದೆ.
ಅದರ ಕೀಯ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರ ಜೋರದ ಚಪ್ಪಾಳೆಯಿಂದ ಈ ಕಾರ್ಯಕ್ರಮವನ್ನು ಅಭಿನಂದಿಸೋಣ. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. PDO ಅವರು ಹಾಗೂ ಪಂಚಾಯತ್ನವರು ಎಲ್ಲರೂ, ಉಪಾಧ್ಯಕ್ಷರು ಎಲ್ಲರೂ ಆ ಕಡೆ ಹೋಗಿ ಈ ಚಂದ ಹಸ್ತಾಂತರ ಮಾಡ್ತಾರೆ. ಆ ಕಡೆ ನಿಂತ್ಕೊಳ್ಳಿ. ಕಾರ್ಯದರ್ಶಿಯವರು ಇದ್ದಾರೆ ಪಂಚಾಯತ್ನ. ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಸುಮಾರು 2.5 ಕೋಟಿ ಅಂತ ಹೇಳಿದ್ರೆ ಸಣ್ಣ ಹಣ ಅಲ್ಲ, ಅದು ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಆಧುನಿಕವಾದಂತಹ ಒಂದು ಆಸ್ಪತ್ರೆ, ವಿಶೇಷವಾಗಿ ವೈದ್ಯಕೀಯವಾಗಿ ಬೇಕಾಗಿರುವಂತಹ ಸಲಕರಣೆಗಳನ್ನು ಒಳಗೊಂಡಂತಹ ಸುಸಜ್ಜಿತವಾದ ಆಧುನಿಕವಾದಂತಹ ಆರೋಗ್ಯ ಕೇಂದ್ರದ ಕೀಯನ್ನಿಗಾಗಲೇ ಹಸ್ತಾಂತರ ಮಾಡಿದ್ದಾರೆ ನಮ್ಮೆಲ್ಲರ ಮಾರ್ಗದರ್ಶಕರು, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ಅಂಬಲಪಾಡಿ ಉಡುಪಿ ಗ್ರಾಮಕ್ಕೆ ಈ ಸಮುದಾಯ ಭವನವನ್ನು ಹಸ್ತಾಂತರಿಸುವ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಜನಪ್ರಿಯ ಶಾಸಕರಾದ ಖಾದರ್ ಸರ್ ಅವರೇ, ಹಾಗೆ ಯನಪಯ್ಯ ಸರ್ ಅವರೇ, ಪದ್ಮಶ್ರೀ ಹರೇಕಳ ಹಾಜಪ್ಪರವರೇ, ಕಲ್ಯಾಣಿ ಅವರೇ, ರಾಜೇಶ್ ಅವರೇ, ಯಶವಂತ್ ಬೆಳಚಡ್ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಬದ್ರುದ್ದೀನ್ ಸರ್ ಅವರೇ, ಎಲ್ಲ ವೇದಿಕೆ ಮೇಲಿರುವ ಗಣ್ಯರೇ, ಎಲ್ಲ ಈ ಭಾಗದ ಗ್ರಾಮಸ್ಥರೇ, ಖಂಡಿತವಾಗಿ ಬದ್ರುದ್ದೀನ್ ಏನು ಹೇಳಿದ್ರು ಅದು ಸರಿ ಇದೆ. 10 ರೂಪಾಯಿ ನಾ ಯಾರಿಗೂ ಎಲ್ಲಿ ಕೊಟ್ಟಿಲ್ಲ. ಇವನ್ ಶಾಸಕರಿಗಿರ್ಬೋದು, ಗ್ರಾಮ ಪಂಚಾಯತಿಗಿರ್ಬೋದು, ಅವರು ಬಂದು ನನ್ನ ಮನೆಗೆ ಬಂದು ಟೈಲ್ಸ್ ಕೊಡಿ, ನನಗೇನೂ ಬೇಡ, ನನ್ನ ಅವಧಿಯಲ್ಲಿ ಒಂದು ಒಳ್ಳೆಯ ಒಂದು ಗ್ರಾಮ ಪಂಚಾಯತಿ ಆಫೀಸ್ ಆಗ್ಬೇಕಂತ ಹೇಳಿದ್ರು. ನಾನು ಮೊನ್ನೆ ಇಲ್ಲಿ ಬಂದಾಗ ಅಲ್ಲಿ ಹೋಗಿದ್ದೆ, ಒಂದು ವಿಧಾನಸೌಧ ಟೈಪ್ ಆಫೀಸನ್ನು ಅವ್ರು ಮಾಡಿದ್ದಾರೆ. ಯಾವಾಗಲೂ ಏನು ಬೇಕಾದರೂ ಶಾಸಕರ ಹತ್ರ ಕೇಳಿ, ನಮಗೆಲ್ಲ ಮಣ್ಣಿಂದಿರ್ಬೋದು, ಭೂಮಿಯ ಮಾಲೀಕರಿಗೆ ಏನಾದರೂ ಒಂದಿಷ್ಟು ಕೊಟ್ಟಾರ ಹೊರತು ಅವರು ಒಂದು ಪೈಸೆ ಇದರಲ್ಲಿ ಮುಟ್ಟಿಲ್ಲ. ಒಂದು ಒಳ್ಳೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವೇನು ಅವ್ರನ್ನ ಹೊಗಳ್ಬೇಕಂತಿಲ್ಲ, ಆದರೆ ಒಳ್ಳೆ ಕೆಲಸ ಮಾಡಿ. ಏನು ಒಂದು ಸಪೋರ್ಟ್ ಬೇಕಾದರೂ ರಾತ್ರಿ 12 ಗಂಟೆಗೆ ಒಂದು ನೀರಿನ ಕೊರತೆ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೋಡಿಗೆ ಮಣ್ಣು ಹೋಗುವಾಗ ನೀರು ಹೊಡಿಬೇಕಾಗ್ತಿತ್ತು, ಜನ ಅವ್ರ ತಲೆ ತಿಂತಿದ್ರು, ಅವ್ರು ನಮಗೆ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾವು ಅವ್ರ ಕೆಲಸವನ್ನು ಮಾಡ್ತಿದ್ರು. ಪಾಪ ಶಾಸಕರಂತೂ ಯಾವುದೇ ಒಂದು ತೊಂದರೆ ಇಲ್ಲಿಯೂ ಕೊಡಲಿಲ್ಲ, ಆ ಭಾಗದಲ್ಲಿ ಕೂಡ ಬರ ಶೆಟ್ಟರು ತೊಂದರೆ ಮಾಡಲಿಲ್ಲ. ಖಂಡಿತ ಒಳ್ಳೆ ರೀತಿಯಲ್ಲಿ ಶಾಸಕರ ಏನು ಒಂದು ಮನಸ್ಸಿತ್ತು, ಒಂದು ಒಳ್ಳೆಯ ಬ್ರಿಡ್ಜ್ ಆಗ್ಬೇಕಂತ, ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದೇವೆ. ಖಂಡಿತ ಒಂದು ಗುಣಮಟ್ಟದ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಹಾಗೆ ಸಮುದಾಯ ಭವನ, ನಾನು ಭಾಳ ಕಷ್ಟದಲ್ಲಿ ಬೆಳೆದಿದ್ದೇನೆ. ಆ ಕಷ್ಟದ ಒಂದು ಜನ ಇಲ್ಲಿ ನೋಡಿ ನನಗೆ ಭಾಳ ಅನಿಸ್ತಿತ್ತು, ಏನಾದರೂ ಒಂದು ಇಲ್ಲಿ ಮಾಡಬೇಕು, ನನ್ನ ಒಂದು ಗುರುತನ್ನು ಇಲ್ಲಿ ಬಿಟ್ಟು ಹೋಗಬೇಕು ಅನ್ನೋ ಒಂದು ಮನಸ್ಸಿನಿಂದ ಅಧ್ಯಕ್ಷರಿಗೆ ಕೇಳಿದೆ ನಾನು. ಸರ್, ಎಲ್ಲರೂ ಒಂದು ಜಾಗ ಕೊಡಿಸ್ತೀರಾ, ಒಂದು 5 ಸಣ್ಣಸು ಅದರಲ್ಲಿ ಒಂದು ಸಮುದಾಯ ಭವನ ಮಾಡ್ತೇನೆ ಅಂತ. ಇಲ್ಲ, ಇಮಿಡಿಯೇಟ್ ಮರುದಿವಸನೇ ಆ ಜಾಗ ತೋರಿಸಿ ಅದನ್ನು ಲೆವೆಲ್ ಮಾಡಿ 2 ದಿವಸದಲ್ಲಿ ನಮಗೆ ಜಾಗವನ್ನು ಹಸ್ತಾಂತರಿಸಿದ್ರು. ಒಳ್ಳೆ ರೀತಿಯಲ್ಲಿ ಒಂದು ಸಮುದಾಯ ಭವನವನ್ನು ಇವತ್ತು ನಿರ್ಮಿಸಿದ್ದೇವೆ ಶಾಸಕರ ಹತ್ರ. ಹಾಗೆ ಯನಪಯ್ಯ ಸರ್ ಇದ್ದಾರೆ ಇಲ್ಲಿ, DMD ಯೂನಿವರ್ಸಿಟಿಯ ಒಂದು ಚಾನ್ಸಲರ್ ಅವರು. ಖಂಡಿತ ಈ ನಿಟ್ಟಿನಲ್ಲಿ ಅವರು, ಹಾಗೆ ಇವತ್ತು ನಿಟ್ಟೆ ಇರ್ಬೋದು, ಫಾದರ್ ಮುಲ್ಲರ್ ಇರ್ಬೋದು, ಆ ನಿಟ್ಟಿನಲ್ಲಿ ಸರ ಒಂದು ಇನ್ಫ್ಲುಯೆನ್ಸ್, MLA ಸಾಹೇಬರ ಒಂದು ಇನ್ಫ್ಲುಯೆನ್ಸ್ನಿಂದ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ರೀತಿಯ ಕನಿಷ್ಠ ಮಟ್ಟದ ಒಂದು ಇಲ್ಲಿಯ ಸೇವೆ, ವೈದ್ಯಕೀಯ ಸೇವೆ ದೊರಕಬೇಕು. ಅತ್ಯಂತ ಫ್ರೀ ಅನ್ಲಿಕ್ಕೆ ಕಷ್ಟ ಇವತ್ತಿನ ದಿನದಲ್ಲಿ, ಒಂದು ಮಿನಿಮಮ್ ದರದಲ್ಲಿ ಮಾಡಬೇಕು. ಮತ್ತು ಇದಕ್ಕೆ ಏನಾದರೂ ಹೆಚ್ಚಿನ ಒಂದು ವ್ಯವಸ್ಥೆಗಳು, ಸಲಕರಣೆಗಳು ಬೇಕಾದರೆ ಖಂಡಿತ ನನ್ನ ಟ್ರಸ್ಟ್ನಿಂದ ನಾನು ಸಹಾಯ ಮಾಡ್ತೀನಿ. ಇದು ಒಳ್ಳೆ ರೀತಿಯಲ್ಲಿ ಬಡವರಿಗೆ ಅನುಕೂಲ ಆಗಬೇಕನ್ನುವ ದೃಷ್ಟಿಯಿಂದ ಇದನ್ನು ಮಾಡಿದ್ದು. ಖಂಡಿತ ಗ್ರಾಮ ಪಂಚಾಯತಿಯವರು ಅತ್ಯಂತ ಜವಾಬ್ದಾರಿಯಿಂದ ಇದನ್ನು ನಿರ್ವಹಿಸ್ತಾರೆ. ಫರೀದ್ ಅವರ ಪೀರಿಯಡ್ ಆಗಸ್ಟ್ನಲ್ಲಿ ಮುಗಿದ್ರಿಂದ ಮುಂದಿನ ಜನ ಇಲ್ಲಿಯ ಒಂದು ಕಮಿಟಿ ಮಾಡಿ ಎಲ್ಲರೂ ಸೇರಿ ಈ ಆಸ್ಪತ್ರೆ ನಿಮ್ಮದು ಅನ್ನುವಂಥ ಥರ, ಶಾಸಕರು ಮಂಗಳೂರಿನಿಂದ ಬರಬೇಕಾಗ್ತದೆ, ನಿಮ್ಮ ಆಸ್ಪತ್ರೆ ನಿಮ್ಮದು ಅನ್ನುವ ಒಂದು ಭಾವನೆ ನಿಮಗೆ ಬಂದರೆ ಖಂಡಿತ ಇದು ಒಂದು ಒಳ್ಳೆಯ ಆಸ್ಪತ್ರೆ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅರೆಕಳಕ್ಕೆ ಬಹಳ ಸುಸಜ್ಜಿತವಾದಂಥ, ಈಗಾಗಲೇ ಹೇಳಿದ್ದಾರೆ, ಅಣೆಕಟ್ಟು ಆಗಿರ್ಬೋದು, ನೀರಿನ ವ್ಯವಸ್ಥೆಗೆ ಸರಿಕಟ್ಟಾಗಿ, ಅದು ಮಾತ್ರ ಅಲ್ಲದೆ ಅತ್ಯುತ್ತಮ ಸಲಕರಣೆಗಳು ಒಳಗೊಂಡಂಥ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಉಪಯುಕ್ತವಾದಂಥ ಯೋಜನೆಯನ್ನು ನೆರವೇರಿಸಿಕೊಟ್ಟಂಥ ಡಾಕ್ಟರ್ ಜಿ ಶಂಕರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮುಂದಕ್ಕೆ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಡಾಕ್ಟರ್ ಯನಪಯ್ಯ ಅಬ್ದುಲ್ ಕುಂಜ ಅವರು ಕಾರ್ಯಕ್ರಮ ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡ್ತೇವೆ. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ UT ಖಾದರ್, ಮಾನ್ಯ ಶಾಸಕರು ಮಂಗಳೂರು ವಿಧಾನಕ್ಷೇತ್ರದವರೇ, ಬದ್ರುದ್ದೀನ್ ಫರೀದ್ ಅಧ್ಯಕ್ಷರು ಅರೇಕಳ ಗ್ರಾಮ ಪಂಚಾಯತ್,
ಪದ್ಮಶ್ರೀ ಅರೇಕಲ್ ಆಜಬ್ಬನವರೇ, ಶ್ರೀಮತಿ ಕಲ್ಯಾಣಿ ಉಪಾಧ್ಯಕ್ಷರು ಅರೇಕಳ ಗ್ರಾಮ ಪಂಚಾಯತ್, ಡಾಕ್ಟರ್ BV ರಾಜೇಶ್ BV ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಯಶವಂತ್ ಬೆಲ್ಚಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅರೇಕಳ ಗ್ರಾಮ ಪಂಚಾಯತ್ ಹಾಗೂ ನೆರೆದಿರುವ ಊರಿನ ಪ್ರಮುಖರೇ, ಆಹ್ವಾನಿತರೇ, ಮಾಧ್ಯಮ ಮಿತ್ರರೇ, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅಂಬಲಪಾಡಿ ಉಡುಪಿ ಇದರ ಆಶ್ರಯದಲ್ಲಿ ಅರೇಕಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದ ನಿರ್ಮಿಸಿರುವ ಸುಸಜ್ಜಿತ ವೈದ್ಯಕೀಯ ಸೌಲಭ್ಯ ಒಳಗೊಂಡ ಅರೇಕಳ ಆರೋಗ್ಯ ಕೇಂದ್ರ ಅರೇಕಳ ಪಂಚಾಯತ್ ಹಸ್ತಾಂತರ ಸಮಾರಂಭದಲ್ಲಿ ಭಾಗವಹಿಸಲು ನಾನು ಬಹಳ ಸಂತೋಷ ಮತ್ತು ಹೆಮ್ಮೆ ಪಡುತ್ತೇನೆ. ನಮ್ಮೆಲ್ಲರ ಪ್ರೀತಿಯ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ನೀಡಿ ಸಮಾಜದಲ್ಲಿ ತನ್ನದೇ ಆದ ಒಂದು ಛಾಪವನ್ನು ಮೂಡಿಸಿದ ಒಬ್ಬ ಶ್ರೇಷ್ಠ ನಾಯಕ. ಅವರ ಫ್ಯಾಮಿಲಿ ಟ್ರಸ್ಟ್ ಮೂಲಕ ವರ್ಷಂಪ್ರತಿ ಜಾತಿ ಮತ ಭೇದ ಇಲ್ಲದ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಡ ಜನರಿಗೆ ಉಚಿತ ಆರೋಗ್ಯ ಕಾರ್ಡು, ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮೂಲಕ ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಯುತ್ತಿರುವುದನ್ನು ನಾವು ಕಂಡಿದ್ದೇವೆ. ಇಂದು ಅವರ ಆರೋಗ್ಯ ಕೇಂದ್ರವನ್ನು ಗ್ರಾಮೀಣ ಪ್ರದೇಶವಾದ ಅರೇಕಳದಲ್ಲಿ ಸ್ಥಾಪಿಸಿ ಹಸ್ತಾಂತರಿಸುವ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ಇದು ಖಂಡಿತವಾಗಿಯೂ ಪರಿಸರದ ಜನರಿಗೆ ಒಳ್ಳೆಯ ಪ್ರಯೋಜನ ಮತ್ತು ಉತ್ತಮ ಆರೋಗ್ಯ ಕೇಂದ್ರವಾಗಿ ಬೆಳೆಯಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನನ್ನ ಪೂಜ್ಯ ತಂದೆಯವರಾದ ದಿವಂಗತ ಏನಪ್ಪಯ್ಯ ಮೊಯ್ದೀನ್ ಕುಂಜಿಯವರಿಗೆ ಬಡವರ ಆರೋಗ್ಯದ ಬಗ್ಗೆ ಇದ್ದ ಕಾಳಜಿ, ಅವರ ಮಾರ್ಗದರ್ಶನ, ಅವರ ಆದರ್ಶದಿಂದ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲನ್ನು ಸ್ಥಾಪಿಸಲು ಪ್ರೇರಣೆಯಾಗಿ ಇಂದು ನಮಗೆ ಜಾತಿ ಮತ ಭೇದವಿಲ್ಲದೆ ಒಂದು ಅಳಿಲ ಸೇವೆಯನ್ನು ಸಲ್ಲಿಸಲು ಸಹಾಯವಾಗಿದೆ. ಅದೇ ರೀತಿ ಜುಲೇಖಾ ಏನಪ್ಪ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇನ್ಸ್ಟಿಟ್ಯೂಟ್ ಟಾಟಾ ಟ್ರಸ್ಟ್ ಅವರ ಸಹಾಯದಿಂದ ಸ್ಥಾಪಿಸಲು ಸಾಧ್ಯವಾಯಿತು. ಈ ಸಂದರ್ಭದಲ್ಲಿ ನಾನು ಮಾನ್ಯ ಶಂಕರ್ ಅವರನ್ನು ಜುಲೇಖಾ ಏನಪ್ಪ ಇನ್ಸ್ಟಿಟ್ಯೂಟ್ಗೆ ಬಂದು ಭೇಟಿ ಕೊಡಬೇಕೇಳಿ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಈ ಒಂದು ಉತ್ತಮ ಆರೋಗ್ಯ ಕೇಂದ್ರವನ್ನು ನಿರ್ಮಿಸಿ ಕೊಟ್ಟ ಡಾಕ್ಟರ್ ಜಿ ಶಂಕರ್ ಅವರಿಗೆ ಮತ್ತು ಕುಟುಂಬಕ್ಕೆ ದೇವರು ಉತ್ತಮ ಆರೋಗ್ಯ, ಸುಖ, ಸಂಪತ್ತು ನೀಡಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಶಕ್ತಿ ಒದಗಿಸಿ ಎಂದು ಪ್ರಾರ್ಥಿಸ್ತೇನೆ. ಸಂಕಷ್ಟದಲ್ಲಿರುವ ಜನರ ನೋವನ್ನು ಅರಿತು ಅವರ ನೋವಿನಲ್ಲಿ ಪಾಲ್ಗೊಂಡು ಸಹಾಯ ಮಾಡುವುದೇ ನಿಜವಾದ ಧರ್ಮ. ಇಂತಹ ಕಾರ್ಯಕ್ರಮ ನಡೆದಾಗ ನಮ್ಮ ಸಮಾಜ ಮತ್ತು ದೇಶದಲ್ಲಿ ನಿಜಕ್ಕೂ ಸಾಮರಸ್ಯ ಮೂಡಿಬರುವುದರಲ್ಲಿ ಸಂಶಯವಿಲ್ಲ. ಅದೇ ರೀತಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಕೂಡ ಅವರ ಕೊಡುಗೆ ಇದೆ ಅಬ್ದುಲ್ ಕುಂಜಾ ಅವರದು. ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರು ನಗದ ಕೊಡುಗೆ ದಾನಿಯಾಗಿ ಅದರಷ್ಟು ಹಲವಷ್ಟು ಹಣವನ್ನು ನೀಡಿ ಸಹಕಾರ ಮಾಡಿದವರು. ತ್ಯಾಜ್ಯ ವಿಲೇವಾರಿ ಘಟಕ ಈಗಾಗಲೇ ವಾಹನವನ್ನು ಕೂಡ ಕೊಡುಗೆಯಾಗಿ ನೀಡಿದಂಥ ಶ್ರೀಯುತ ಅಬ್ದುಲ್ ಕುಂಜಾ ಅವರಿಗೆ ಜೋರ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈಗ ವೇದಿಕೆಯಲ್ಲಿರುವಂಥ ಒಂದು ಅತಿಥಿ ಮಾತ್ರ ಮಾತಾಡ್ತಾರೆ. ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬರು ಎರಡು ಮಾತು ಹಾಜಬರಿ. ಈಗಲೇ ನಮ್ಮ ಕೊಡುಗೆ ದಾನಿಯಾಗಿ ಸನ್ಮಾನ್ಯ ಈ ಶಂಕರ್ 2.5 ಕೋಟಿಯ ಬೀಗದ ಕೈ ಕೊಟ್ಟ ಅರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ದಾನ ಮಾಡಿದ ಕೊಡುಗೆ ದಾನಿ ನಮ್ಮ ಸನ್ಮಾನ್ಯ ಈ ಮಂಗಳೂರು ಭಾಗದ ಕರಾವಳಿ ಭಾಗದ ಗೌರವಾನ್ವಿತ ನಮ್ಮ ನೆಚ್ಚಿನ ಯಣಪ್ಪಯ್ಯ ಅಬ್ದುಲ್ ಕುಂಜಾಜಿಯವರೇ, ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಳೇ, ನನ್ನ ಈ ಬಡತನ ಇದ್ದ ಈ ಗ್ರಾಮದ ಪ್ರತಿನಿಧಿಯಾಗಿ ನನ್ನ ಈ ಬಡತನ ಇದ್ದ ಈ ವೇದಿಕೆ ತಂದ ಗೌರವಾನ್ವಿತ ನಮ್ಮ ಈ ಗ್ರಾಮದ ಶಾಸಕರೇ, ಈ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ವೇದಿಕೆ ಮೇಲೆ ಮಂಬ ಎಲ್ಲ ಗಣ್ಯಾತಿಗಳೇ, ಒಬ್ಬ ಬಡವಾಗಿ ನಾನು ಈಗಲೇ ಸನ್ಮಾನ್ಯ ಯಣಪ್ಪಯ್ಯ ಅಬ್ದುಲ್ ಕುಂಜಾಜಿ 1972 ನನ್ನ ಶಾಸಕರು 1 ಎಕರೆ ಸ್ಥಳ ಕೊಟ್ಟು ನಾವು ಈ ಕೂತಿದ್ದೆ. 74 ನೆರೆ ಬಂದ ಸಂದರ್ಭದಲ್ಲಿ
ಈ ನೆರೆಗೆ ಬಂದು ಇವತ್ತು ಬೋರ್ಡ ಕಟ್ಟಡ ಇದು 9 ಎಕರೆ ಸ್ಥಳ ನಮ್ಮ ಮರು ಇ ಟಿ ಖಾದರ್ ಅವರ ತಂದೆ ಮರು ಇ ಟಿ ಫರೀದ್ ಅವರು ಒಂದೊಂದು ಸ್ಥಳಕ್ಕೆ 1 ಎಕರೆ ಸ್ಥಳ ನಾವು ಕೊಟ್ಟು ಈಗ ನಾವು ಕೂತಿದೆ. ಭಾಳ ದೊಡ್ಡ ಕಟ್ಟಡ ಆಗ್ತಿದೆ. ಈ ಭಾಗದಲ್ಲಿ ನಮ್ಮ ಗ್ರಾಮದಲ್ಲಿ ಒಳ್ಳೆ ಬ್ರಿಡ್ಜ್ ಆಗ್ತದೆ. ಭಾಳ ಸಂತೋಷ ದಿನ ಬರ್ತದೆ ನಮಗೆ. ಇದು ಭಾಳ ಸಂತೋಷ ಆಗೋಡೆ. ಆದರೆ ನನ್ನನ್ನು ಕೂಡ 2000 ಒಬ್ಬ ಸಾಮಾನ್ಯರಾಗಿ ಬಡತನ ನನ್ನ ತಂದೆ ತಾಯಿ ಬತ್ತ ಹೋಗ್ಬಿತ್ತು. 1974 ಜುಲೈ 26 ಶುಕ್ರವಾರ ನೆರೆ ಬಂದ ಸಂದರ್ಭದಲ್ಲಿ ಮರು ಇ ಟಿ ಫರೀದ್ ನಮ್ಮ ಒಂದು ಶೆಟ್ನವರ ಮನೆಯಿಂದ ಈ ಗುಡ್ಡೆಗೆ ಹಾಕಿದ್ದು ನನ್ನನ್ನು ಕೂಡ. ಇದು ನೆನಪು ಬರ್ತದೆ. ಅದರಲ್ಲಿ ಈಗ ದೊಡ್ಡ ಇಂಟರ್ನೆಟ್ ಲೇವಲ್ ಆಗ್ತದೆ, ಎಲ್ಲ ಆಗ್ತದೆ. ಆದರೆ ನಾನು 2020 ಜೂನ್ 14 ತಾರೀಕು ಶನಿವಾರ ದಿವಸ ಇ ಟಿ ಫರೀದ್ ಅವರು ಒಂದು ಸರ್ಕಾರಿ ಶಾಲೆಯನ್ನು ಮದ್ರಸದ ಸ್ಥಾಪನೆ ಮಾಡಿಟ್ರು. ಅದಕ್ಕೆ ನನ್ನನ್ನು 2001ರಲ್ಲಿ STMC ಮಾಡಿಬಿಟ್ಟು ಇವತ್ತು ದೇಣಿಗೆ ಕೊಡುವಾಗ ಬೇರೆ ದನಗಳಿಂದ ಸಹಾಯ ಹೋಗ್ತೇನೆ. ಆದರೆ 2004 ಸೆಪ್ಟೆಂಬರ್ 16 ತಾರೀಕು ಒಂದು ಲೇಖನ ಬರೆದು ವಸಂತಿಕಾಂತ ಪತ್ರಿಕೆ ಕಿತ್ತಲ ಬುಟ್ಟಿಯಲ್ಲಿ ಅರಳಿದ ಅಕ್ಷರ. ಆ ಲೇಖನ ನನ್ನನ್ನು ಇವತ್ತಿಗೆ ದೇಶದ ಮೂಲೆಯಲ್ಲಿ ಇದ್ದ ಜನನು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರು ಇತ್ತು. ಇಲ್ಲಾದರೆ ನಾನು ಕೂಡ ಒಂದು ಗ್ಲಾಸ್ ನೀರಿಗೆ ವೇದಿಕೆಯಲ್ಲಿ ನಾನು ನಿಮ್ಮನ್ನು ಕೂತ್ಕೊಳ್ಬೇಕಿತ್ತು. ಆದರೆ ಅವರು ನಮ್ಮ ಒಳ್ಳೆ ಇದೊಂದು ಸುಂದರವಾದ ವೇದಿಕೆ. ಇನ್ನು ಮುಂದಿನದಲ್ಲಿ ನಮಗೆ ಒಳ್ಳೆಯ ಸುಖ ಸಂಪತ್ತು ಈ ಭಾಗದಲ್ಲಿ ಕೊರಲಿ. ನಾನು ಒಂದು ಬೇಡಿಕೆಯಲ್ಲಿರ್ತೇನೆ. ಸನ್ಮಾನ್ಯ ಶಾಸಕರಿರ್ಬೋದು, ಸನ್ಮಾನ್ಯ ಎಣಪ ಅದೆಲ್ಲ ಕೊಂಚ ಹಾಜರು ಬಿ ಶಂಕರ ವೈದ್ಯರು. ನಾನು 2018-19ರಲ್ಲಿ ನವಂಬರ್ 16 ತಾರೀಕಿಗೆ ಒಂದು ಉಡುಪಿ ಕ್ಷೇತ್ರ ಕೋಟಕ್ಕೆ ಹೋದೆ. ಆ ವೇದಿಕೆಯಲ್ಲಿ ಈ ಪುಣ್ಯಾತ್ಮರು ಇದ್ದರು. 10 ಜನ ಗಣ್ಯ ಆಗ್ತಿಲ್ಲ ಸರ್. ಹೇಳಿಕೆಯಲ್ಲಿ ಇಷ್ಟಪಡ್ತೇನೆ. ಸನ್ಮಾನ್ಯ ಶಾಸಕರು ಎಣಪ ಅದೆಲ್ಲ ಕೊಂಚ ಅವರ ಮುದುಗ 10 ಜನ ಗಣ್ಯ ಆಗ್ತಿರು. ಅದರಲ್ಲಿ ಒಬ್ಬ ಬಡವ ಇದ್ದನು ನಾನು ಕೋಟದಲ್ಲಿ. ಸನ್ಮಾನ್ಯ ಆಗಿನ ಉಸ್ತುವಾರಿ ಸಚಿವರು ಹೇಳಿದ್ರು, ಈ ಬಡವನ ಪಾತ್ರೆ ಕಟ್ಟು ನಾನು ಅರೆಕಾಲ ಶಾಲೆಗೆ ಹೋಗ್ತೇನೆ, ನಾನು ನೋಡಲಿಲ್ಲ, 10 ಲಕ್ಷ ರೂಪಾಯಿ ಕೊಡ್ತೇನೆ ಒಂದು ಮಾತು ಹೇಳಿದ್ರು. ಸನ್ಮಾನ್ಯ ಜಿ ಶಂಕರ್ ಅವರು ನಾನು ಅದೇ 2018 ನವಂಬರ್ 16 ತಾರೀಕಿಗೆ ನೋಡಿದಲ್ಲ ಇವತ್ತು ಕೂಡ ವೇದಿಕೆ ನನಗೆ ಸಾಕ್ಷಿ. ಸನ್ಮಾನ್ಯ ಅಂಥದ್ದು ವೇದಿಕೆ ಇವತ್ತು ಕೂಡ ಭಾಳ ಒಳ್ಳೆಯದು ಬಂದಿದೆ. ಆದರೆ ನಿಮಗೆ ಸುಖ ಸಂಪತ್ತು ಎಲ್ಲ ಕೊಡಲಿ. 10 ಲಕ್ಷ ರೂಪಾಯಿ ಕೊಟ್ಟು ನನಗೆ ಒಳ್ಳೆ ಕಷ್ಟ. ಇವತ್ತು 1 ಎಕರೆ 30 ಸೆಂಟ್ ಸ್ಥಳ ಕೂಡ ಪಿ ಕಾಲೇಜ್ ಮಂಜೂರಾತಿ ಆಗಿದೆ. ಇದ್ದ ಬಹುದಾದ ಕಟ್ಟಡ ಆಗಿದೆ. ನನಗೆ ಕೂಡ ಆರೋಗ್ಯಕ್ಕೆ ಪದ್ಮಶ್ರೀ ಕೊಟ್ಟ ನಂತರ ನನ್ನ ಬಡವನ ಮನೆಗೆ ಬಂದರು 10 ಲಕ್ಷ ಕೊಟ್ಟು ಒಂದು ಕಟ್ಟಡಿ ಮಾಡಿ ಇವರು ಅದನ್ನು ಭೇಟಿ ಕೊಡಬೇಕಾಗುತ್ತೆ. ದಯವಿಟ್ಟು ಹೇಳ್ತೇನೆ. ಜೊತೆಯಲ್ಲಿ 1 ಎಕರೆ 30 ಮುಂದಿನದಲ್ಲಿ ಒಳ್ಳೆ ಕಟ್ಟಡ ಆಗ್ತದೆ, ಒಳ್ಳೆ ಬ್ರಿಡ್ಜ್ ಆಗ್ತದೆ. ನಮ್ಮ ಈ ಇಂಟರ್ನೆಟ್ ಲೆವೆಲ್ ಈಗ ಹತ್ತಿರ ಬರ್ತದೆ. ಒಂದು ಪಿ ಕಾಲೇಜ್ ಕೂಡ ಆಗ್ತದೆ ಅಂತ ನಾನು ಮನವಿ ಮಾಡ್ತೇನೆ. ಇವಾಗ ಎಲ್ಲ ಈ ಊರಿನ ಜನವಿಧಿಯವರು, ಈ ಊರಿನ ಗಣ್ಯತರಿದ್ದು ಹಲವಾರು ಗಣ್ಯತರಿದ್ದಾರೆ. ಈಗ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ನನ್ನ ಈ ಅವಕಾಶ ಕೊಟ್ಟ ಈ ಗ್ರಾಮಸ್ಥರಲ್ಲಿ ನಾನು ಒಂದು ಮನವಿ ಇರ್ತೇನೆ. ಈ ಮುಂದಿನಲ್ಲಿ ಒಳ್ಳೆಲ್ಲ ದಿನ ನಮಗೆ ಬಂದೇ ಬರ್ತಾರೆ. ನಾವು ಇವತ್ತಲ್ಲ ನಾಳೆ, ನನಗೆ 68 ವರ್ಷ ಭಾಷೆ ಇತ್ತು, ನಾನು ನಾಳೆ ಹೋಗ್ತದೆ. ಇಲ್ಲಿ ಈ ಭಾಗದಲ್ಲಿ ಎಲ್ಲ ಇದು ಒಲಿ ಯುದ್ಧನ ಶಿಕ್ಷಣ ಎಲ್ಲ ಇಳಿಬೇಕು. ಒಳ್ಳೆಲ್ಲ ದಿನ ಇನಿ ಕೂಡ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟದಕ್ಕೆ ಗೌರವಾನ್ವಿತರಿಗೆ ನಾನು ಒಂದಿಷ್ಟ ನನ್ನ ಪ್ರೀತಿಯ ನಮಸ್ಕಾರ, ಧನ್ಯವಾದ. ಹರೇಕಳ ಆಜಬ್ ಅವರಿಗೆ ವಂದನೆಗಳು. ಮುಂದಕ್ಕೆ ಬಂಧುಗಳೇ, ಆ ಒಂದು ಸಿವಿಲ್ ಸ್ಟ್ರಕ್ಚರ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡಿದವರು NITK ಸಿವಿಲ್ HOD ಆಗಿರುವಂತಹ ಪ್ರೊಫೆಸರ್ ಸುಭಾಷ್ ಹೆರೇಗೌಡ ಅವರು ಆಗಮಿಸಿದ್ದಾರೆ. ಅವರಿಗೆ ಸಣ್ಣದೊಂದು ಅಭಿನಂದನಾ ಕಾರ್ಯಕ್ರಮ ಇದೆ, ಅದನ್ನು ಶಾಸಕರು ನೆರವೇರಿಸಿಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ದಯವಿಟ್ಟು ಅಂತೇಳಿ ಸನ್ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೇನೆ. ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ ಅಂಬಲಪಾಡಿ ಉಡುಪಿ ಅವರ ಸಮ್ಮುಖದಲ್ಲಿ ಶ್ರೀಯುತ ಸುಭಾಷ್ ಹೆರೇಗಲ್ ಅವರಿಗೆ ಸನ್ಮಾನ ನಡೆಯುತ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸೋಣ. ಅತ್ಯುತ್ತಮವಾದ ಸಲಹೆ ಕೊಟ್ಟವರು, ಮಾರ್ಗದರ್ಶನ ನೀಡಿ ನಮಗೆ ಬ್ರಿಡ್ಜ್ ಆಗುವಲ್ಲಿ ಸಂಪೂರ್ಣವಾಗಿ ಸಹಕಾರ ಮಾಡಿದಂತಹ ತಮ್ಮ ಸಹಕಾರಕ್ಕೆ ತುಂಬ ಧನ್ಯವಾದಗಳು ಸರ್. ಹರೇಕಳ ಗ್ರಾಮಸ್ಥರ ಪರವಾಗಿ ಕೂಡ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇದೀಗ ನಾವೆಲ್ಲರೂ ಸೇರಿ ಮಾಡಿಕೊಳ್ಬೇಕಾದಂಥ ಒಂದು ಸಣ್ಣ ಸಂಸ್ಕಾರಬದ್ಧ ಸಂಸ್ಕೃತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಒಂದು ಚೇರ್ ಅನ್ನ ಮುಂದೆ ಹಾಕಿ. ಬೇಡ ಸರ್, ಹೆಸರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಬೇಕು. ದಯವಿಟ್ಟು ಡಾಕ್ಟರ್ ಜಿ ಶಂಕರ್ ಅವರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ತೇನೆ. ಬಂಧುಗಳೇ, ಜೋರಾದ ಚಪ್ಪಾಳೆ ತಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಕೇವಲ ಇಲ್ಲಿ ಮಾತ್ರ ಒಂದು ಆಸ್ಪತ್ರೆ ಕಟ್ಟಿದಲ್ಲ, ಅವರ ಒಂದು ಸಣ್ಣ ವ್ಯಕ್ತಿ ಪರಿಚಯ ನೋಡುವುದಾದ್ರೆ ತುಂಬಾ ಇದೆ. ಅದು ಚಿಕ್ಕದಾಗಿ ಚೊಕ್ಕದಾಗಿ ಹೇಳುವುದಾದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವ ಧ್ಯೇಯದೊಂದಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯನ್ನು ತಾನು ತೊಡಗಿಸಿಕೊಂಡಿರುವಂತಹ ಗೌರವಾನ್ವಿತ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾನ.
ಸತ್ಯನಿಷ್ಠೆ, ಪವಿತ್ರತೆ ಮತ್ತು ನಿಸ್ವಾರ್ಥತೆ ಈ ಮೂರು ಅಂಶಗಳು ಯಾರಲ್ಲಿ ಇರುತ್ತದೋ ಅವರನ್ನು ಈ ಜಗತ್ತಿನಲ್ಲಿ ಯಾವ ಶಕ್ತಿ ನಿಗ್ರಹಿಸಲಾರದು ಎನ್ನುವ ಸ್ವಾಮಿ ವಿವೇಕಾನಂದರ ಸಂದೇಶದಂತೆ ರಾಜ್ಯದ ಕರಾವಳಿ ಭಾಗದ ಉದ್ದಗಲಕ್ಕೂ ಶಿಕ್ಷಣ, ಆರೋಗ್ಯ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಮಾಡಿ ಬಡಜನರ ಮತ್ತು ದುರ್ಬಲ ವರ್ಗದವರಿಗೆ ನೆರವು ನೀಡುವಲ್ಲಿ ಜಾತಿ ಮತ ಮೇಲು ಕೀಳು ನೋಡದೆ ಪರರ ಏಳಿಗೆ ಮತ್ತು ಉನ್ನತಿಗಾಗಿ ಮಾತ್ರ ಚಿಂತಿಸುವ ತಮ್ಮ ವ್ಯಕ್ತಿತ್ವ ನಿಜವಾಗಿಯೂ ಅಭಿನಂದನೀಯ. ಹರೇಕಳ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಸಾಮಾಜಿಕ, ಆರೋಗ್ಯ, ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿ ಬೇಡಿಕೆಯನ್ನಿಟ್ಟಾಗ ಬಹಳ ಪ್ರೀತಿಯಿಂದ ಸ್ಪಂದಿಸಿದ ತಾವು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಶೈಲಿಯ ಆಸ್ಪತ್ರೆ, ನೂತನ ಸೌದಕ್ಕೆ ಗ್ರೈನೇಟ್ ಟೈಲ್ಸ್, ದಾರಿದೀಪ, ಸ್ಥಳೀಯ ದೇವಸ್ಥಾನ ಮತ್ತು ಶಾಲೆಗೆ ಅನುದಾನ ಕೊಟ್ಟಂತಹ ಶ್ರೀಯುತ ಡಾಕ್ಟರ್ ಜಿ ಶಂಕರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಹರೇಕಳ ಗ್ರಾಮಸ್ಥರ ಪರವಾಗಿ ಅವರ ಸಹಕಾರ, ಸಂಪೂರ್ಣ ಮಾರ್ಗದರ್ಶನ ಸದಾ ನಮ್ಮ ಊರಿಗೆ ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಿದಂತಹ ನಾಡೋಜ ಡಾಕ್ಟರ್ ಜಿ ಶಂಕರ್ ಪ್ರವರ್ತಕರು, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ಆರೋಗ್ಯಕ್ಕೆ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಲವಾರು ಆಸ್ಪತ್ರೆಗಳಿಗೆ ಡಯಾಲಿಸಿಸ್ ಯಂತ್ರಗಳನ್ನು ಕೂಡ ನೀಡಿದಂತಹ ಒಬ್ಬ ದಾನಿಗಳು ತೇಳಿರು ತಪ್ಪಾಗ್ಲಿಕ್ಕಿಲ್ಲ. ಕಿವುಡ, ಮೂಕ, ಬುದ್ಧಿಮಾಂದ್ಯರಿಗೆ ವಾಗ್ಜ್ಯೋತಿ ವಿಶೇಷ ಶಾಲೆಯನ್ನು ಕೂಡ ಆರಂಭಿಸಿದಂತಹ ಒಬ್ಬ ದಾನಿ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಇವತ್ತು ನಮಗೆ ವೈದ್ಯಕೀಯ ಕೇಂದ್ರವನ್ನ ನೆರವೇರಿಸಿಕೊಟ್ಟಂತ ಇವರಿಗೆ ಊರಿನ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳನ್ನ ಸಲ್ಲಿಸಿದ ಇವರಿಗೆ ಹಂಪಿ ವಿಶ್ವವಿದ್ಯಾನಿಲಯ ನಾಡೋಜ ಪ್ರಶಸ್ತಿಯನ್ನು ನೀಡಿತು. ನೀವೆಲ್ಲರೂ ಗಮನದಲ್ಲಿ ಇಡಬೇಕಾದದ್ದು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಮಾತ್ರ ಸಿಕ್ಕಿದಂತ ಪ್ರಶಸ್ತಿ. ಆ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಶ್ರೀಯುತ ಶಂಕರ್ ಅವರಿಗೆ ಸಿಕ್ಕಿದೆ. ಧನ್ಯವಾದಗಳು. ಇದೀಗ ಸನ್ಮಾನ್ಯ ಯನಪಯ್ಯ ಅಬ್ದುಲ್ ಕುಂಜಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತೇವೆ. ಸಣ್ಣ ಮಟ್ಟಿಗೆ ಡಾಕ್ಟರ್ ಯನಪಯ್ಯ ಅಬ್ದುಲ್ ಕುಂಜಾ ಅವರು ಕೂಡ ಹಾಗೆ ಸಣ್ಣ ಬಡತನದಲ್ಲಿ ಬೆಳೆದಂತವರು, ವಿಶೇಷವಾಗಿ ಯಶಸ್ಸನ್ನು ಪಡೆಯಲು ದೃಢವಾದ ಪ್ರಯತ್ನ ಬೇಕು ಅಂತ ಹೇಳ್ತಾರೆ. ಅವರು ಅಪಾರವಾದ ಇಚ್ಛಾಶಕ್ತಿ ಬೇಕು ಅಂತ ಕೂಡ ಹೇಳ್ತಾರೆ. ಈ ಎರಡನ್ನು ಹೊಂದಿಕೊಂಡಂತ ಶ್ರೀಯುತ ಡಾಕ್ಟರ್ ಯನಪಯ್ಯ ಅಬ್ದುಲ್ ಕುಂಜಾ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಹಲವಾರು ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆ, ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ, ಆದಷ್ಟು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಉಚಿತವಾಗಿ ನೀಡುತ್ತಾ ಬಂದವರು. ಯನಪಯ್ಯ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಅನಾಥರಿಗೆ, ದೀನದಲಿತರಿಗೆ, ಅಂಗವಿಕಲರಿಗೆ, ಅಶಕ್ತರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತ ಕೆಲಸವನ್ನ ಕಾಯ ವಾಚ ಮನಸ್ಸ ನಿರ್ವಹಿಸ್ತಾ ಬಂದವರು ಡಾಕ್ಟರ್ ಯನಪಯ್ಯ ಅಬ್ದುಲ್ ಕುಂಜಾ ಅವರು. ನಮ್ಮ ಹರೇಕಳ ಗ್ರಾಮಕ್ಕೆ ಕೂಡ ಹಲವಾರು ರೀತಿಯಲ್ಲಿ ಇವತ್ತು ಹೂಗಿಡಗಳನ್ನೆಲ್ಲ ನೋಡಬಹುದು. ಹೇಳಿದ ಕೂಡಲೇ ಅಲ್ಲಿ ಆಸ್ಪತ್ರೆಯಿಂದ ಕಳಿಸಿಕೊಟ್ಟವರು. ವಿಶೇಷವಾಗಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ವಾಹನವನ್ನು ನೀಡಿ ಗೌರವಿಸಿದವರು. ಹಾಗೆ ಹರೇಕಳ ಗ್ರಾಮ ಪಂಚಾಯಿತಿ ಕೂಡ ಹಲವಾರು ರೀತಿಯಲ್ಲಿ ಸಹಕಾರ ಮಾಡಿದಂತ ಡಾಕ್ಟರ್ ಯನಪಯ್ಯ ಅಬ್ದುಲ್ ಕುಂಜಾ ಅವರಿಗೆ ಜೋರಾದ ಗ್ರಾಮಸ್ಥರ ಚಪ್ಪಾಳೆಯೊಂದಿಗೆ ಗೌರವ, ಸನ್ಮಾನದ, ಅಭಿಮಾನದ ಗೌರವ. ಧನ್ಯವಾದಗಳು ಸರ್. ತಮ್ಮ ಸಹಕಾರ ಮುಂದೆಯೂ ನಮ್ಮ ಗ್ರಾಮಕ್ಕೆ ಬೇಕು. ಈ ಬಡ ಜನರ ವೈದ್ಯಕೀಯ ಆಸ್ಪತ್ರೆಯನ್ನು ನೋಡ್ಲಿದ್ರೆ ನಮಗೆ ಗೊತ್ತಾಗ್ತದೆ, ಯನಪಯ್ಯ ಆಸ್ಪತ್ರೆ ನೋಡಿದ್ರೆ ಗೊತ್ತಾಗ್ತದೆ. ಅದೆಷ್ಟೋ ಬಡತನದವರಿಗೆ ಆರೋಗ್ಯ ಕಾರ್ಡ್ ಅನ್ನು ನೀಡಿ ಉಚಿತವಾಗಿ ಎಲ್ಲ ಸೌಕರ್ಯವನ್ನು ಕೊಡಿಸುವಂತ ಡಾಕ್ಟರ್ ಯನಪಯ್ಯ ಅಬ್ದುಲ್ ಕುಂಜಾ ಅವರಿಗೆ ಕುಲಾಧಿಪತಿಗಳು ಯನಪಯ್ಯ ಡೀಮ್ಡ್ ಯೂನಿವರ್ಸಿಟಿ ಧನ್ಯವಾದಗಳು, ವಂದನೆಗಳನ್ನ ಸಲ್ಲಿಸ್ತೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನೇರವಾಗಿ ಸಭಾಧ್ಯಕ್ಷೆಯ ಮಾತಿಗೆ ಹೋಗ್ತೇವೆ. ನಮ್ಮೆಲ್ಲರ ಹೆಮ್ಮೆಯ ಶಾಸಕರು, ಮೂಲಭೂತ ಸೌಲಭ್ಯಗಳಿಂದ ಹಿಡಿದು ಇವತ್ತು ಹರೇಕಳ ಗ್ರಾಮದಲ್ಲಿ ಯಾವ ಊರಿಗೂ, ಸಣ್ಣ ಊರಿಗೂ ಆ ದಾರಿಯನ್ನ ಎಲ್ಲಿಯೂ ಎಲ್ಲ ಕಾಂಕ್ರೀಟ್ ದಾರಿಗಳು ನಿರ್ಮಿಸಿಕೊಟ್ಟಂತ ಹೆಮ್ಮೆಯ ಶಾಸಕರು ಯುಟಿ ಖಾದರ್ ಅವರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ ಈ ಒಂದು ಟ್ರಸ್ಟಿನ ವತಿಯಿಂದ ನಿರ್ಮಿಸಲ್ಪಟ್ಟಂತಹ ಸುಸಜ್ಜಿತವಾದ ವೈದ್ಯಕೀಯ ಸರಕುಗೊಂಡಂತಹ ಹರೇಕಳ ಆರೋಗ್ಯ ಕೇಂದ್ರದ ಕೀ ಹಸ್ತಾಂತರಿಸುವಂತಹ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ಗೆ ತನ್ನ ಈ ಒಂದು ಆಸ್ಪತ್ರೆಯ ಕೀಯನ್ನು ಹಸ್ತಾಂತರಿಸಿದಂತಹ ನಮ್ಮ ಗೌರವಿತರು, ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿ 2.5 ಕೋಟಿಯಲ್ಲಿ ನಿರ್ಮಾಣ ಮಾಡಿಕೊಟ್ಟಂತಹ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕರು, ನಮಗೆ ಅತ್ಯಂತ ಗೌರವಿತ ಹಿರಿಯರಾಗಿಂತಹ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಉಳಿಸಿಕೊಂಡು ಸರ್ವರಿಗೂ ಕೂಡ ಮಾದರಿಯಾಗಿರುವಂತಹ ಯನಪಯ್ಯ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ ಯನಪಯ್ಯ ಅಬ್ದುಲ್ ಕುಂಜಾ ಅವರೇ, ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಂತಹ ಗೌರವಿತರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಬದ್ರುದ್ದೀನ್ ಹರೇಕಲರವರೇ, ಉಪಾಧ್ಯಕ್ಷ ಅಂತ ಶ್ರೀಮತಿ ಕಲ್ಯಾಣಿರವರೇ, ಪದ್ಮಶ್ರೀ ಪ್ರಶಸ್ತಿ ಪಡೆದವುದು ಇಡೀ ನಮ್ಮ ಕರಾವಳಿ ಮತ್ತು ಕರ್ನಾಟಕ ಗೌರವ ತಂದುಕೊಂಡಂತಹ ಪದ್ಮಶ್ರೀ ಶ್ರೀ ಅರಕಲ ಅಜ್ಜಪ್ಪನವರೇ, ನಮಗೆ ಅತ್ಯಂತ ಗೌರವಿತರು, ಹಿರಿಯರು, ನಮ್ಮ ಎಲ್ಲ
ಶೈಕ್ಷಣಿಕ ಮತ್ತು ಇನ್ನಿತರ ಸಾಮಾಜಿಕ ಚಟುವಟಿಕೆ ಮುಂದೆ ನಿಂತು ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿರುವಂತಹ ಗೌರವಾದಂಥ ನಮ್ಮ ರಾಮದಾಸ್ ಪೂಜಾರವರೇ, ಬಹುಶಃ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ರಾಜೇಶ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಂತ ಉಡುಪಿಯ ನಮ್ಮ DH ಆಗಿರುವಂತಹ ನಾಗಭೂಷಣ್ ಅವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತಂತ ಸನ್ಮಿತರಾಗಿಂತ ಬಶೀರ್ ಉಂಬುದರ್ ಅವರೇ, ನಮ್ಮ ಗೌರವಾದಂಥ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಅವತ್ತಿನ ಕಾಲ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಿದಂತಹ ವಿದ್ಯಾವರ್ತಕ ಸಂಘ ಇದರ ಈಗ ಅಧ್ಯಕ್ಷರಾದಂಥ ಪ್ರಹ್ಲಾದ್ ರೈ ಅವರ ಮಗ, ಬಹುಶಃ ಅವರಿಗೆ ಅಸೌಖ್ಯ ಬರಲಿಕ್ಕೆ ಆಗಲಿಲ್ಲ, ಅದಕ್ಕೆ ರೂಪರಾಜ್ ಬಹುಶಃ ನಮ್ಮ ಜೊತೆ ಇದೆ, ರೂಪರಾಜ್ ಅವರೇ, ಮಾಜಿ ಅಧ್ಯಕ್ಷರಾಗಿರುವಂಥ ಸಾಲೀರ್ ಅವರೇ, ನಮ್ಮ ಪಂಚಾಯತಿಯ ಅಧಿಕಾರಿ ಆಗಿರುವಂಥ ಕಾರ್ಯದರ್ಶಿ ಆಗಿರುವಂಥ ಚಾರಾಕ್ಷರವರೇ, ಸನ್ಮಿತ್ರ ಸುಧಾಕರ್ ಗಟ್ಟಿರವರೇ, ಪಂಚಾಯತ್ ಸದಸ್ಯಂತ ಬಶೀರ್ ಅವರೇ, ಅದೇ ರೀತಿ ನಮ್ಮ ಸನ್ಮಿತ್ರ ಅಂತ ಮಜೀದ್ರವರೇ, ರಫೀಕ್ರವರೇ, ಮಾಜಿ ತಾಲೂಕು ಅಧ್ಯಕ್ಷ ಅಂತ ಮುಸ್ತಫರ್ಯವರೇ, ಇನ್ನಿತರ ಎಲ್ಲ ನಮ್ಮ ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ವಿವಿಧ ಹಂತದಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ಇಲ್ಲಿ ಸೇರಿರುವ ಈ ಊರಿನ ಗಣ್ಯ ಅತಿಥಿಗಳೇ, ಸಂಘ ಸಂಸ್ಥೆಗಳ ಅಧ್ಯಕ್ಷರ ಪದಾಧಿಕಾರಿಗಳೇ, ವಿವಿಧ ಗ್ರಾಮದಿಂದ ಬಂದ ಗ್ರಾಮ ಅಧ್ಯಕ್ಷರು ಮತ್ತು ಸದಸ್ಯರುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಕೊಡುವಂಥ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಹರೇಕಲದಲ್ಲಿ ಇವತ್ತು ನಾವು ಒಂದು ಆಸ್ಪತ್ರೆಯನ್ನು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನವ್ರು ಇವತ್ತು ಪಂಚಾಯತಿಗೆ ಹಸ್ತಾಂತರಿಸಿದ್ದಾರೆ. ಬಹುಶಃ ಇದರ ನಾವು ಮುಂದೆ ನಿಂತು ಆಲೋಚನೆ ಮಾಡುವಾಗ ಇದೆಲ್ಲ ನನಸ ಅಂತ ಆಲೋಚನೆ ಮಾಡೋ ಪರಿಸ್ಥಿತಿಗೆ ಬರ್ತದೆ. ಯಾಕೆ 4-5-6 ವರ್ಷಗಳ ಮುಂಚೆ ಈ ಊರಿನವ್ರು ಯಾರು ಕೂಡ ಇದೆಲ್ಲ ಕನಸು ಕಾಣಲೇ ಇಲ್ಲ. ಕನಸಿನಲ್ಲಿ ಕೂಡ ಮುಂದಿನ 5-6 ವರ್ಷಗಳಲ್ಲಿ ಈ ರೀತಿ ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಒಬ್ಬರು ಕೂಡ ಕನಸನ್ನು ಕಾಣಲೇ ಇಲ್ಲ. ನಾನು ಬಹುಶಃ ಒಮ್ಮೆ ಬಂದು ಹೇಳಿದೆ, ಇಲ್ಲಿ ಒಂದು ಬ್ರಿಡ್ಜ್ ಮಾಡ್ತಾ ಅಂತ ಹೇಳುವಾಗ ಇದೆಲ್ಲ ಆಗ್ಲಿಕ್ಕೆ ಉಂಟಾ, ಯಾರೆಲ್ಲ ಬಂದು ಹೇಳಿ ಹೋಗಿದ್ದಾರೆ, ಇದೊಂದು ಹೊಸತೆ ಅಂತ ಇವ್ರದ್ದು ಅಂತ ಹೇಳಿ ಈ ರೀತಿ ನಾನಾಗ ಹೇಳಿದೆ. ಯಾರ್ದು ಹೇಳೋದು ಬೇಡ ಮಾರ, ಪಾಸ್ ಆಗಿ ಬರಲಿ ಬಂದು, ಯಾಕಂದ್ರೆ ನನಗೆ ಗೊತ್ತಿದೆ ಏನೇನು ಬಂದು ಓದ್ತೀರಂದ್ರೆ ಅವನ ವಿಚಾರನ ಅಂತ ಹೇಳುವಂಥ ವಿಚಾರ ಇತ್ತು. ಆದರೆ ನಾವು ಯಾವರೆಲ್ಲ ಗ್ರಾಮಸ್ಥರು ಊರವರು ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಎನಿಸಿದ್ರೆ ಅದನ್ನು ಮಾಡಿ ತೋರಿಸಿಕೊಳ್ಳಲಿಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಮುಖಾಂತರ ಆ ದೇವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅರೇಕೆಲ ಗ್ರಾಮ ನಿಜವಾಗಿ ಅತ್ಯಂತ ಒಂದು ಅತ್ಯಂತ ಒಂದು ಅಭಿವೃದ್ಧಿ ಒಂದು ಭಾಗ್ಯದ ಕ್ಷೇತ್ರ. ಬಹುಶಃ ನಿಮಗೆಲ್ಲ ಗೊತ್ತಿದ್ದಾಗೆ 99 ತನಕ ಬರುವ 99 ತನಕ ಬಹುಶಃ ಇಲ್ಲಿ ಯಾವುದೂ ಇಲ್ಲ. ಒಂದು ಮುಖ್ಯ ರಸ್ತೆ ಬಿಟ್ಟು ಒಂದೇ ಒಂದು ಅಡ್ಡ ರಸ್ತೆ ಇಲ್ಲಿಂದ ಕಡವ ತನಕ ಮಾತ್ರ, ಅದು ಸರಿಯಾಗಿಲ್ಲ, ಅರ್ಧಂಬರ್ಧ ಒಂದು ಮುಖ್ಯ ರಸ್ತೆ ಅಲ್ಲದೆ ಬೇರೆ ಯಾವುದು ಪ್ರಮುಖ ಯಾವುದೋ ಒಂದು ವಿಚಾರ ಕುಡಿಯುತ್ತಿಲ್ಲ. ಆದರೆ ನೀವು ಬಹುಶಃ 99 ವರ್ಷ ಇಷ್ಟು ಕೆಲವೇ ವರ್ಷಗಳಲ್ಲಿ ಇಡೀ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಮೂಲೆಗೂ ಕೂಡ ಇವತ್ತು ರಸ್ತೆ ನಿರ್ಮಾಣ ಆಗಿ ನಿಂತಿದೆ. ಇಡೀ ನಮ್ಮ ಕ್ಷೇತ್ರ ಮತ್ತು ಜಿಲ್ಲಾ ಮಟ್ಟದಲ್ಲೇ ಅತ್ಯಂತ ಒಂದು ಹಳೆಯದಾದ ಇವತ್ತು ಬೀಳ್ತದೆ ನಾಳೆ ಬೀಳ್ತದೆ ಗ್ರಾಮ ಪಂಚಾಯತ್ ಇದ್ದಿದ್ರೆ ಬಿಲ್ಡಿಂಗ್ ಅದು ಅರೇಕೆಲ ಗ್ರಾಮ ಪಂಚಾಯತ್ ಆಗುವಂಥ ಪರಿಸ್ಥಿತಿ ಇದು ಇಲ್ಲಿ ಪಕ್ಕದಲ್ಲಿ. ಯಾವಾಗ ನಾನು ಹೇಳ್ತೇವೆ ಎಲ್ಲ ಇದೊಂದು ಏನು ಮಾರಿಗೆ ಬಾಕಿ. ಇವತ್ತು ಬಹುಶಃ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮಾದರಿಯಾದಂಥ ಇವತ್ತು ಗ್ರಾಮ ಪಂಚಾಯತಿ ಎದ್ದು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಇವತ್ತು ಘನತ್ಯಾಜ್ಯಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಘನತ್ಯಾಜ್ಯ ಘಟಕ ಕೂಡ ಇವತ್ತು ಪ್ರಾರಂಭ ಆಗಿದೆ. ಈ ಪ್ರದೇಶಕ್ಕೆ ಒಂದು ಆಸ್ಪತ್ರೆ ಇರಲಿಲ್ಲ. ನಾನು ಇಲ್ಲಿಗೆ ಆರೋಗ್ಯ ಸಚಿವನಾಗಿದ್ದೆ. ಬಹುಶಃ ಆ ಒಂದು ಸಂದರ್ಭದಲ್ಲಿ ನಾನು ಭಾಳಷ್ಟು ಪ್ರಯತ್ನ ಪಟ್ಟೆ. ಇಲ್ಲಿ ಆಗುವಂಥ ನಾನು ಹೇಳಿದೆ ಭವಿಷ್ಯದಲ್ಲಿ ಕೂಡ ಆಗೋದಕ್ಕೆ ಸರ್ಕಾರದ ಆಗೋದು ಭಾಳ ಕಷ್ಟ. ಯಾಕೆ ಒಂದು ಕಡೆ ಅಮ್ಲಮೂಗರ್ನಲ್ಲಿ ಪಕ್ಕದಲ್ಲೇ ಇಲಿಯಾರ್ ಪದವ್ನಲ್ಲಿದೆ, ಇನ್ನೊಂದು ಕಡೆ ಪಾವೂರಲ್ಲಿ ಇದೆ, ಒಂದು ಕಡೆ 10-15 ಸಾವಿರಕ್ಕಿಂತ ಮಿನಿಮಮ್ ಇರೋದಿದ್ದರೆ ಎಲ್ಲಿಯೂ ಕೂಡ ಪ್ರಾರಂಭ ಮಾಡಿದ್ರೆ ಯಾಕೆ ಇಲ್ಲಿ ಪೇಷಂಟ್ ಬರಬೇಕಲ್ಲ ಸ್ಟಾರ್ಟ್ ಮಾಡಿದ ನಂತರ. ಆದ ಕಾರಣ ಇಷ್ಟು ಜನಸಂಖ್ಯೆಗೆ ಅಂತ ಹೇಳಿ ಒಂದು PSC ಮಾಡುವಂಥದ್ದು, ಒಂದು CSCಗೆ ಇಷ್ಟು ಮಾಡುವಂಥದ್ದು, ಒಂದು ತಾಲೂಕು ಆಸ್ಪತ್ರೆ ಒಂದು ಅದಕ್ಕೆ ಲೆಕ್ಕ ಅವರ ಮೆಡಿಕಲ್ ಇದರಲ್ಲೂ ಲೆಕ್ಕ ಇದೆ. ಆಗ ಇದೇ ಆಲೋಚನೆಯಲ್ಲಿ ಇರುವಂಥ ANM ಸೆಂಟರ್ ಮಾಡುವಂಥ ಒಂದು ಯೋಜನೆ ಪ್ಲ್ಯಾನ್ ಇತ್ತು. ಯಾವುದೇ ಒಂದು ಕಾಲಘಟ್ಟದಲ್ಲಿ ನಮಗೆ ಇಲ್ಲಿ ಆರೋಗ್ಯ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಈ ಆರೋಗ್ಯದ ಸಮಸ್ಯೆಗಳನ್ನು ಭಾಳಷ್ಟು ನಮಗೆ ನಿಭಾಯಿಸಿದ್ದು ಯಾರು ಅಂತ ಹೇಳಿದರೆ ಅದು ಯಾನಪ್ಪ ಆರೋಗ್ಯ ನಮ್ಮ ಮೆಡಿಕಲ್ ಕಾಲೇಜ್ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹರೇಕಳದಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿ ಬೇಕಾಗುವಂಥ ಅಗತ್ಯದ ಅರ್ಜೆಂಟ್ ಬೇಕಾಗುವಂತಹ ಆರೋಗ್ಯದ ವ್ಯವಸ್ಥೆ ಇರ್ತಿತ್ತು.
ಈ ಸಂದರ್ಭದಲ್ಲಿ ಬಹುಶಃ ಈ ಒಂದು ಪ್ರದೇಶದಲ್ಲಿ ಬಹುಶಃ ನಾವು ಇವತ್ತು ಅವತ್ತಿನ ಕಾಲದ ಶೈಕ್ಷಣಿಕ ಸಂಘ ವಿದ್ಯಾವರ ಸಂಘ ಪ್ರಹ್ಲಾದ್ ರೈ ಅವರಿರಲಿ ಮತ್ತು ಆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ಎಲ್ಲರನ್ನಿರಲಿ ನಾವಿವತ್ತು ನಂಬಿಸಿಕೊಳ್ಳುವಂಥದ್ದು. ಮತ್ತು ಇವತ್ತು ನೀವು ಒಂದು ಗ್ರಾಮಕ್ಕೆ ನೀವು ಪಡುಪಿಂದ ಎಂಟ್ರ್ ಆಗುವಾಗ ಗ್ರಾಮ ಚಾವಡಿಯಿಂದ ನೀವು ಯಾವುದೇ ಬೇರೆ ಗ್ರಾಮಕ್ಕೆ ಹೋಗಿ ಮತ್ತು ಈ ಗ್ರಾಮಕ್ಕೆ ಬನ್ನಿ, ಇಲ್ಲಿ ವಾತಾವರಣ ಬೇರೆ, ಮರ ಗಿಡಗಳು, ರಸ್ತೆಯಲ್ಲಿ ಗಿಡಗಳು, ಅಲ್ಲಿ ಭಾಳಷ್ಟು ಮುಂಚೆ ಜಾಸ್ತಿ ಇತ್ತು, ಇಡೀ ಗಿಡಗಳೇ ಇತ್ತು. ಅದಕ್ಕೆ ಯಾರು ಆ ಕಾರಣ ಅಂತ ಹೇಳಿದರೆ ಅರೆಕಲ ಮೊಯ್ದೀನ್ ಅವರು ಬಹುಶಃ ಮತ್ತು ಇನ್ನಿತರ ಎಲ್ಲ ಸಂಘ ಸೇರಿಸಿಕೊಂಡು ಅವತ್ತು ಸಣ್ಣದಿರುವ ಅವರು ನಾವು ಸಣ್ಣದಿರುವಾಗ ಬೆಳೆಸಿದಂಥ ಗಿಡಗಳು ಇವತ್ತೆಲ್ಲರಿಗೂ ಕೂಡ ಆಸರೆಯಾಗಿ ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಅದು ಎಲ್ಲರ ಒಂದು ವಿಶೇಷವಾದ ಹಿರಿಯರ ಎಲ್ಲರ ವಿಶೇಷವಾದ ಒಂದು ಆಲೋಚನೆ ಮುಖಾಂತರ ಇವತ್ತು ಈ ಒಂದು ಅತ್ಯಂತ ಒಂದು ಪುಣ್ಯ ಒಂದು ಅಭಿವೃದ್ಧಿಯ ಮತ್ತು ಅತ್ಯುತ್ತಮವಾದ ಪ್ರದೇಶವಾಗಿ ಇವತ್ತು ಎದ್ದು ನಿಲ್ಲುವಂಥ ವಿಚಾರ ಇವತ್ತು ಆಗುವಂಥದ್ದು. ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ನಾನು ಭಾಳಷ್ಟು ಆಲೋಚನೆ ಮಾಡಿ ಚರ್ಚೆ ಮಾಡಿದ್ದೆ. ಯಾಕಂತ ಹೇಳಿದರೆ ಇದು ಮಾಡೋ ಮುಂಚೆಯೂ ಕೂಡ ಸರ್ಕಿಟ್ ಹೌಸ್ನಲ್ಲಿ ಬಹುಶಃ ಅನ್ಯಟಿಕೆ ಮಯ್ಯರ್ ಅವರಿದ್ದು, ನಾನು ಮಯ್ಯರ್ ಅವ್ರನ್ನ ಕರೆಸಿಕೊಂಡು ಇಲ್ಲಿ ಅವರು ಹೇಳಿದರು, ಈ ನಾನು ಕೋಲಾರದ ಉಸ್ತುವಾರಿ ಮಂತ್ರಿ, ಇಲ್ಲಿಂದ ಶಾಸಕ, ಎತ್ತಿನೊಳಗಲೇ ಗಲಾಟೆ, ಅಲ್ಲಿ ಅವರು ಬೇಕಂತ ಹೇಳೋದು, ಇಲ್ಲಿ ಒಂದು ಬೇರೆ ಅಂತ ಹೇಳೋದು, ನಾನು ಇಲ್ಲಿಯೂ ಬ್ಯಾಲೆನ್ಸ್ ಮಾಡಬೇಕು ಅಲ್ಲಿಯೂ ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ ತಪ್ಪಿದರೆ ಒಂದು ಅಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಥವಾ ಇಲ್ಲಿಗೆ ಬರಲಿಕ್ಕಿಲ್ಲ, ಎರಡರಲ್ಲಿ ಒಂದು ಆಗುವಂಥ ನನ್ನ ಕಷ್ಟಕಾಲದ ಒಂದು ಪರಿಸ್ಥಿತಿ ಇತ್ತು ಆವತ್ತು. ಉಸ್ತುವಾರಿ ಮಂತ್ರಿ ನಾನು ಇಲ್ಲಿಂದಲೇ, ಶಾಸಕ ನಾನು ಇಲ್ಲಿ, ಇಡೀ ಬೇಕು ಬೇಡ ಇಲ್ಲಿ ಅವರೆಲ್ಲ ಬೇಡ ಅಂತೇಳಿ ಹೋರಾಟ, ಅಲ್ಲಿ ಅವರೆಲ್ಲ ಬೇಕಂತೇಳಿ ಹೋರಾಟ, ನಾನು ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಕೊಡುವಂಥ ಪರಿಸ್ಥಿತಿ ನನಗೆ ನಿರ್ಮಾಣ ಆಗುವಂಥ ವಿಚಾರ ಇದೆ. ಈ ಸಂದರ್ಭದಲ್ಲಿ ಬಹುಶಃ ನಾವು ಪಶ್ಚಿಮ ವಾಹಿನಿ ಯೋಜನೆ ನಮಗೆ ಕೊಡಿ ಅಂತ ನಾವು ಕೇಳಿದ್ದೆವು. ನಾವು ಬಹುಶಃ ನೀವು ಹತ್ತಿರೊಳಗೆ ಕುಡಿಯೋ ನೀರು ಅದು ಸರ್ವರ ಸಂಪತ್ತು, ನಾವೊಬ್ಬರು ಬದುಕೋದಲ್ಲ, ಎಲ್ಲರೂ ಕೂಡ ಬದುಕಬೇಕು, ಎಲ್ಲ ಜೀವನ ಕೂಡ ಮುಖ್ಯವಾಗಿದೆ. ಅದನ್ನು ಹೆಚ್ಚುವರಿಯಾಗಿ ನೀವು ತಗೊಂಡು ಹೋಗೋದಾದ್ರೆ ನಮಗೆ ಯೋಜನೆ ನಮ್ಮನ್ನು ಇವತ್ತು ಸಮುದ್ರಕ್ಕೆ ಹೋಗಿ ಆ ವೇಸ್ಟ್ ಆಗೋ ನೀರಿಗೆ ಚೆಕ್ ಡ್ಯಾಮ್ ನಿರ್ಮಾಣ ಮಾಡುವಂಥ ಯೋಜನೆ ಮಾಡಬೇಕಂತ ನಾವು ಕೂಡ ಆಲೋಚನೆ ಮಾಡಿ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಯಲ್ಲಿ ಬೇರೆ ಬೇರೆ ಚರ್ಚೆ ಮಾಡಿದ್ದು. ಆಗ ನಮ್ಮ ಇಡೀ ಕರಾವಳಿ ಪ್ರದೇಶಕ್ಕೆ ಇನ್ನೂ 300 ಕೋಟಿ ಕೊಡುವಂಥ ವಿಚಾರ ಆಯಿತು. ನನಗೆ ಬಹುಶಃ ಬಂದಾಗ 15 ಕೋಟಿ ನನಗಿದು ಅಗತ್ಯ ಇಲ್ಲ ಅಂತ ಹೇಳಿದೆ. 20 ಕೋಟಿದಾಗ ನಾನು ಎಂತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ನಮಗೆ ಸಮರ್ಪಕವಾದ. ಆಗ ಈ ಚರ್ಚೆ ಆಗುವಾಗ ವಿಜಯಕುಮಾರ್ ಶೆಟ್ಟಿ ಮೈಯವರೆಲ್ಲ ಇದ್ದರು. ಆಗ ಸರ್ಕಿಟ್ ಹೌಸಲ್ಲಿ ಮೀಟಿಂಗ್ ಆದಾಗ ಈ ಒಂದು ಪ್ರಪೋಸಲ್ ಮೈಯವ್ರ ಹತ್ರ ಹೇಳಿದೆ, ಈ ರೀತಿ ಅವರು ಈ ರೀತಿ ಮಾಡ್ಬೋದು ಅನ್ಬೋದು ಅದು ಆಲೋಚನೆ ಕೊಟ್ಟರು. ತದನಂತರ ಇದನ್ನು ನಾನು ಹಠ ಹಿಡಿದು ಇಂಜಿನನ್ನು ಕರೆಸಿಕೊಂಡು ಬಹುಶಃ ಇವತ್ತು ಇದಕ್ಕೆ ಆ ಒಂದು ಆ್ಯಕ್ಷನ್ ಪ್ಲ್ಯಾನ್ ನಾವು ಇವತ್ತು ಮಾಡಿ ಕ್ಯಾಬಿನೆಟ್ ಬಂದಾಗ ಇಡೀ ನಮ್ಮ ಪಶ್ಚಿಮ ವಾಹಿನಿಯ ಎಲ್ಲ ಬೆದಗಿರಿಗೆ ಬಂದಾಗ ನಾನು ಬಹುಶಃ ಹಠ ಹಿಡಿದೆ. ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆ ಬೇರೆ ಕೆಲಸಗಳು ಸ್ಯಾಂಕ್ಷನ್ ಆಗೋ ಮುಂಚೆ ನಾನೇ ಹೇಳಿದೆ, ನನ್ನ ಸಮಸ್ಯೆ ಬಗೆಹರಿಸಲೇಬೇಕು, ನಮಗೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಬ್ರಿಡ್ಜ್ ಬ್ಯಾರೇಜ್ ಆಗಲೇಬೇಕು. ನೇತ್ರಾವತಿ ನದಿ ನಮಗೆ ಲಾಸ್ಟ್ ಇವತ್ತು ಬರುವಂಥದ್ದು. ಉಪ್ಪು ನೀರನ್ನು ಬಿಟ್ಟು ತುಂಬೆ ತನಕ ಉಪ್ಪು ನೀರು ಅಂತ ಹೇಳಿದರೆ ಬಿಟ್ಟದ್ದು ನಾವಲ್ಲ ಬರಲಿಕ್ಕೆ, ಅಲ್ಲಿ ತಡೆಗಟ್ಟಿದ ಮತ್ತೆ ಬರಲಿಕ್ಕೆ ಉಂಟ. ನಾವು ಮಂಗಳೂರಿಂದ ತುಂಬೆ ತನಕ ಉಪ್ಪು ನೀರನ್ನು ಬಿಟ್ಟು ಇಡೀ ಇದು ಉಪ್ಪು ನೀರು ಅಂತೇಳಿ ನಾವು ಹೇಳುವಂಥ ಪರಿಸ್ಥಿತಿ ಹೊತ್ತಾಯಿತು. ಇದನ್ನು ನಾವು ತಡೆಗಟ್ಟುವಂಥ ಕೆಲಸ ಮಾಡುವ, ನಮಗೆ ಸಿಹಿ ನೀರು ಸಿಗ್ತದೆ, ಸಿಹಿ ನೀರು ಮುಖಾಂತರ ಇವತ್ತು ನಮಗೆ ಕೃಷಿಗೆ ಅಭಿವೃದ್ಧಿ ಆಗ್ತದೆ, ಅಂತರ್ಜಲ ಅಭಿವೃದ್ಧಿ ಆಗ್ತದೆ, ಕುಡಿಯೋ ನೀರಿಗೆ ಆಗ್ತದೆ, ಟೂರಿಸಮ್ಗೆ ಆಗ್ತದೆ, ಇಡೀ ಇಂಪ್ರೂವ್ಮೆಂಟ್ ಆಗೋ ಜೊತೆಯಲ್ಲಿ ಒಂದು ಬ್ರಿಡ್ಜ್ ಕೂಡ ಆಗುವಂಥ ಯೋಜನೆ ಅಂತ ಹೇಳಿಕೊಂಡು ಇದಕ್ಕೆ ಅವತ್ತು ರುದ್ರಯ್ಯ ಸೆಕ್ರೆಟರಿ ಅವರಿದ್ದರು, ಅವರು ಬಂದು ಪ್ಲ್ಯಾನ್ ಎಲ್ಲ ಮಾಡಿ ಬಹುಶಃ 2018ರ ಬಜೆಟ್ನಲ್ಲಿ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹುಶಃ ಇವತ್ತು ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. TV ಮತ್ತು ಪೇಪರ್ಲಿ ಬರುವಾಗಲೇ ಗೊತ್ತು ನಮ್ಮ ಅರೆಕಲ ಜನರಿಗೆ ಈ ರೀತಿಯ ಪ್ಲ್ಯಾನ್ ಎಲ್ಲ ಆಗಿದೆ ಅಂತ. ಅಲ್ಲೇ ತನಕ ಯಾರಿಗೂ ಕೂಡ ನಾವು ಹೇಳಲಿಕ್ಕೆ ಒಂದು ದಿವಸ ಮುಂಚೆ ರಾಜಗುಡ್ಡ ಶಾಲೆಗೆ ಬಂದಿದ್ದೆ, ಆಗ ನಾನು ಹೇಳಿದ್ದೆ ಈಗೊಂದು ಪ್ಲ್ಯಾನ್ ಇದೆ ಮಾರ, ಆದರೆ ಏನೋ ಚಾನ್ಸ್ ನೋಡು ಏನಾಗ್ತದೆ ಅಂತ ಹೇಳಿ, ನಾಳೆ ನಾಡ್ದು ಗೊತ್ತಾಗ್ತದೆ ಬಜೆಟ್ನಲ್ಲಿ. ಪೂಂಜಾರವತ್ತು ಇದ್ರು ಅವತ್ತು ಕೂತ್ಕೊಂಡು ಅವತ್ತು ನಾನು ಹೇಳಿದ್ದೆ. ಬಜೆಟ್ನಲ್ಲಿ ಘೋಷಣೆ ಆಯಿತು, ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಆಯಿತು. ಬಹುಶಃ ಇವತ್ತು ಅತ್ಯುತ್ತಮವಾದ ಗುತ್ತಿಗೆದಾರರು ಕೂಡ ನಮಗೆ ಇವತ್ತು ಸಿಕ್ಕಿದ್ರು. ನಾನು ಅವತ್ತು ಭಾಳ ಸ್ಪಷ್ಟವಾಗಿ ಸರ್ಕಾರದವ್ರಿಗೆ ಹೇಳಿದೆ, ಎಲ್ಲ ನಿಮ್ಮ ಪ್ರೊಸೀಜರ್ ಮೂಲಕ ಅತ್ಯುತ್ತಮವಾದವರಿಗೆ ನೀವು ಕೊಡಬೇಕು. ಯಾಕೆ ನಾನೊಬ್ಬ ಸಚಿವನಾಗಿ ನಾನು ರಾಜ್ಯ ಉದ್ದಗಲಕ್ಕೂ ನಾನು ನೋಡಿದ್ದೇನೆ, ಅದು ಬೆಳ್ಳಾರಿ ನಾಲೆ ಇರಲಿ, ನಿಮ್ಮ ಕೋಲಾರದಲ್ಲಿ ಇನ್ನಿತರ ಆಂಧ್ರದವರು ತಮಿಳ್ನಾಡಲ್ಲಿ ಬಂದು ಇಲ್ಲಿ ಕೆಲಸ ತಗೊಂಡು ಹೆಚ್ಚು ಕಮ್ಮಿ ಮಾಡಿ ಬಿಡಿಸೋ ಮತ್ತು ಕೇಸಿಂದ ಹೋಗೋದು, ಕೆಲಸ ಅಲ್ಲಿ ಬಾಕಿ. ಆದ ಕಾರಣ ಇವತ್ತು ಜಿ ಶಂಕರ್ ಫ್ಯಾಮಿಲಿಯವರು ಮತ್ತು ಜಿ ಶಂಕರ್ ಅವರು ನಮ್ಮ ಟ್ರಸ್ಟ್ ಏನಿದೆ ಇವತ್ತು ಆ ಕಾಂಟ್ರಾಕ್ಟ್ ಅನ್ನೋದು ವಹಿಸ್ಕೊಳ್ಳುವಂಥದ್ದು ಇಡೀ ನಮ್ಮಲ್ಲಿ ಮಾತ್ರ ಅಲ್ಲ,
ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲೆಲ್ಲ ಕೆಲಸ ಮಾಡಿ ಎಲ್ಲಿಯೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಹೆಸರುವಾಸಿಯಾಗಿ ಹೆಸರು ಬರುವಂಥ ರೀತಿಯೆಲ್ಲ ಕೆಲಸ ಮಾಡಿದ್ರು ಕೂಡ ಇವತ್ತು ಸಾಕ್ಷಿಯಾಗಿ ಎನ್ನುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಅವರನ್ನು ವಹಿಸ್ಕೊಂಡಾಗ ನಾನೆಲ್ಲ ಗ್ರಾಮ ಅಧ್ಯಕ್ಷ ಸದಸ್ಯರಿಗೆ ಹೇಳಿದ್ದೇನೆ, ಯಾರೇ ಕೆಲಸ ಮಾಡುವಾಗ ನೀವು ಸಂಪೂರ್ಣವಾದ ಸಹಕಾರ ಕೊಡುವಂಥ ವಿಚಾರ ಇವತ್ತು ಮಾಡಿ ಆದಷ್ಟು ಬೇಗ ಅತ್ಯುತ್ತಮವಾಗಿ ಮತ್ತು ಸುಸಜ್ಜಿತವಾಗಿ ಅದನ್ನು ನಮ್ಮ ಪೂರ್ಣಗೊಳ್ಳಲಿಕ್ಕೆ ತಮ್ಮೆಲ್ಲ ಸಹಕಾರ ಗ್ರಾಮ ಪಂಚಾಯತ್ ನಾವು ನೀಡಬೇಕು. ನೀವೆಷ್ಟು ಪ್ರೀತಿಯಿಂದ ಅದಕ್ಕೆ ಸಹಕಾರ ಕೊಡ್ತೀರಿ ಅಷ್ಟೇ ಪ್ರೀತಿಯಿಂದ ಕೂಡ ಅವ್ರ ಕೆಲಸವನ್ನು ಇವತ್ತು ನಿರ್ವಹಿಸ್ತಂತೇಳಿ ನನಗೆ ಅತ್ಯಂತ ಎರಡು ಗುತ್ತಿಗೆದಾರ ಬಗ್ಗೆ ನನಗೆ ಗೌರವ, ಗ್ರಾಮಸ್ಥರ ಬಗ್ಗೆ ನನಗೆ ಅತ್ಯಂತ ಗೌರವ. ಯಾವುದೇ ಒಂದು ವಿಚಾರ ಕೂಡ ಎಲ್ಲಿ ಕೂಡ ಇಡೀ ಪಬ್ಲಿಕ್ ಬಂದು ನಮಗೆ ತೊಂದರೆ ಆಗಿದೆ ಒಂದು ಗುತ್ತಿಗೆದಾರದಲ್ಲಿ ಒಂದೇ ಒಂದು ಮಾತನ್ನು ಕೂಡ ಇವತ್ತು ಹೇಳಿಲ್ಲ. ಇಷ್ಟು ದೊಡ್ಡ ಕೆಲಸ ಆಗುವಾಗ ನೂರಾರು ಲಾರಿಗಳು ಅದು ಇದು ಕೆಲಸ ಮಾಡುವಾಗ ಒಂದೇ ಒಂದು ತೊಂದರೆ ಆಗಲಿಲ್ಲ. ಇಡೀ ಗ್ರಾಮಸ್ಥರ ಮತ್ತು ಗ್ರಾಮ ಅಧ್ಯಕ್ಷರ ಸದಸ್ಯರ ಬಗ್ಗೆ ನಾನು ಇನ್ನಷ್ಟು ಗೌರವ ಏನಂತ ಹೇಳಿದರೆ, ಗುತ್ತಿಗೆದಾರ ನನಗೆ ಒಬ್ಬ ಫೋನ್ ಮಾಡಿ ನಮ್ಗೆ ಈ ರೀತಿ ಕಿರುಕುಳ ಆಗ್ತದೆ ಅಂತೇಳಿ ಒಬ್ಬನು ಕೂಡ ಒಂದು ಫೋನ್ ಕೂಡ ಇವತ್ತು ಮಾಡಲಿಲ್ಲ. ಆದರೆ ಜೊತೆಯಲ್ಲಿ ಹೋದಾಗ ಕಾರಣ ಕಣ್ಣು ಮುಚ್ಚಿ ಬೇರೆಯವರು ಆಲೋಚನೆ ಮಾಡೋ ಮುಂಚೆ ಇಲ್ಲಿ ಬ್ರಿಡ್ಜ್ ಆಗಿ ಬೀಸುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಿದೆ. ಅದು ಸಾಧಾರಣ ಗೊತ್ತಿರಲಿಲ್ಲ. ಮೊನ್ನೆ ನಾವು ಸಭೆ ಮಾಡಿ ಅಂದಾಗ ಈ ಹರೇಕಳ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತೇಳಿ ಬಂದಾಗಲೇ ಅವ್ರಿಗೆ ಆಶ್ಚರ್ಯ ಆಗುವಂಥ ವಿಚಾರ ಇವತ್ತು ಆಗಿ ನಿಂತದ್ದು. ಆದ ಕಾರಣ ಇಡೀ ನಿಮ್ಮ ಹರೇಕಳದ ಭವಿಷ್ಯ ಇವತ್ತು ರೂಪುಗೊಳ್ಳುವಂಥ ವಿಚಾರ ಇವತ್ತು ಆದಂಥ ಅವಕಾಶ ಇವತ್ತು ಆಗಿದೆ. ಅಲ್ಲಿ ಬಹುಶಃ ಭವಿಷ್ಯ ದಿನಗಳಲ್ಲಿ ಟೂರಿಸಂ, ನಿಮ್ಮ ಫಿಶಿಂಗ್ ಇವತ್ತು ಬಹುಶಃ ಎಲ್ಲ ರೀತಿಯಿಂದ ಡೆವಲಪ್ ಆಗೋ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತ್ರ ಎಲ್ಲ ಒಗ್ಗಟ್ಟಿನಿಂದ ನಿಲ್ಲುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇದ್ದೆ, ನೀವು ಇಡೀ ಗ್ರಾಮದವರು ಒಗ್ಗಟ್ಟು, ಶಾಂತಿ, ಪ್ರೀತಿ ನಮ್ಮ ಕೈಗೆ ಕೊಡಿ. ಅಭಿವೃದ್ಧಿಯ ನಿಮ್ಮ ಕಾಲುಬುಡಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡೋ ಕೆಲಸ ನಾವು ಇವತ್ತು ಮಾಡ್ತೇವೆ. ಎಲ್ಲಿ ಪ್ರೀತಿ, ಸೋದರತೆ, ಸಮಾನತೆ ಮತ್ತು ಸೌಹಾರ್ದ ಇರುವುದಿಲ್ವೋ ಆ ಊರು ಬೆಳಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವಾಗಲೂ ಒಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇರ್ತೇನೆ. ಪಂಪೆಲಿಂದ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗಬೇಕಾದದ್ದು ಎಕ್ಕೂರು ಮತ್ತು ಉಜ್ಜೋಡಿ. ನೆಕ್ಸ್ಟ್ ಇವತ್ತು ನೀವು ನೋಡಿದರೆ ಪಂಪೆಲಿಂದ ಬಂದು ಆ ಪಂಪೆಲ್ ಸರ್ಕಲ್ ಒಂದು ಬಿಟ್ಟರೆ ನೀವು ಅಲ್ಲಿಂದ ಕಲ್ಲಾಪು ತನಕ ಯಾವುದೇ ಡೆವಲಪ್ಮೆಂಟ್ ಕೂಡ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಡೆವಲಪ್ಮೆಂಟ್ ಆಗುವಂಥ ಕಾಲಘಟ್ಟದಲ್ಲಿ ಅಲ್ಲಿ ತುಂಬ ಜನ ಆಸ್ಪತ್ರೆಗೆ ಅದಕ್ಕೆ ಜಾಗ ತಗೊಂಡಿದ್ರು. ಅಲ್ಲಿ ಗಲಾಟೆ, ಬಸ್ಸಿಗೆ ಕಲ್ಲು ಬಿಸಾಡೋದು, ಬಸ್ ಒತ್ತಿಸೋದು, ಅವನಿಗೆ ಬಿಸತ್ತಿ ಆಗೋದು. ಈ ದುಡ್ಡು ಹಾಕಿದವ್ರು ಕೂಡ ತಗೊಂಡು ನಮಗೆ ಬೇಡಮ್ಮ, ನಮ್ಮ ಸಂಬಂಧಿಕರೇ ಇದ್ರು ಒಂದು ಆಸ್ಪತ್ರೆ ಜಾಗ, ಅವರು ಮಾರಿ ಬೇರೆ ಉಪ್ಪಳದಲ್ಲೇ ಆಸ್ಪತ್ರೆ ಮಾಡಿದ್ದಾರೆ. ಯಾರು ಬಂದು ಒಂದು ಊರಿಗೆ ದುಡ್ಡು ಹಾಕ್ತಾನೆ ಅವನು ತಲೆಗೆಟ್ಟಿದೆ ಈ ಟೆನ್ಷನ್ ಹಿಡ್ಕೊಂಡು ಅವನಿಗೆ ಕೆಲಸ ಮಾಡಲಿಕ್ಕೆ. ಅವ್ನಿಗೆ ಎಲ್ಲಿ ಬೇಕಾದರೂ ದುಡ್ಡು ಇಲ್ಲಿ ಹಾಕೋ ಬದಲು ಬೇರೆ ದೇಶದಾಗ ತ್ರಿಬಲ್ ಇನ್ಕಮ್ ಅವರಿಗೆ ಬರ್ತದೆ. ನಾವು ಶಾಂತಿ ಪ್ರೀತಿಯಿಂದ ಬಂಡವಾಳನ ಹಾಕ್ಲಿಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಎಲ್ಲ ಕಡೆ ಕೂಡ ಪ್ರಯತ್ನ ಮಾಡೋದು ಕೆಲಸ ಇವತ್ತು ಆಗಬೇಕು. ಅವತ್ತಿನ ಈ ಗಲಾಟೆ ಆದ ಕಾರಣ ಅಲ್ಲಿ ಯಾರು ಕೂಡ ಇವತ್ತು ಧೈರ್ಯದಿಂದ ಒಬ್ಬನು ಕೂಡ ಅಲ್ಲಿ ಯಾಕೆ ನಾನೇನು ಹೆಚ್ಚಿಗೆ ನಾವೇನು ಮಾಡೋದು ಅಂತ ಹೇಳಿ ಇನ್ನೂ ಕೂಡ ನೋಡಿ ಎಲ್ಲ ಕೂಡ ಖಾಲಿ ಜಾಗ ಇದೆ, ಗದ್ದೆಯಾಗಿ ನಮ್ಮ ಕಣ್ಣ ಮುಂದೆ. ಇವತ್ತು ಗ್ಯಾರೇಜ್ ಏನು ಅವತ್ತಿತ್ತ ಇವತ್ತು ಕೂಡ ಅದೇ ಗ್ಯಾರೇಜ್ ಇಲ್ಲದೆ ಅಲ್ಲದೆ ಒಂದು ಕೂಡ ಇಲ್ಲ. ಎಷ್ಟು ಅದೇ ನೀವು ಕಲ್ಲಾಪು ನಂತರ ನೋಡಿ, ಕಲ್ಲಾಪಿನ ನಂತರ ಆದಂಥ ಅಭಿವೃದ್ಧಿ ಇವತ್ತು ನೋಡಿ ಎಲ್ಲಿ ತನಕ ಬಂದು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಇದೆಲ್ಲ ಯಾಕೆ ಅಂತ ಹೇಳಿ ಅಲ್ಲಿಂದ ಇಲ್ಲಿ ತನಕ ಕೊನೆಯ ತನಕ ಯಾಕೆ ಆ ಊರವರು ಪ್ರೀತಿ, ವಿಶ್ವಾಸ, ಸೋದರದ ಮುಖಾಂತರ ಇದ್ದದ್ದೇ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಗೆಲ್ಲರಿಗೂ ಕೂಡ ಮಾದರಿ ಆಗಬೇಕು. ಭವಿಷ್ಯ ಈ ಹರೇಕಳ ಗ್ರಾಮ ಚಾವಾಡಿ ಮತ್ತು ಪಜೀರು ಕೊಣಾಜೆಗೆ ಅಭಿವೃದ್ಧಿ ಆಗುವಂಥ ಒಂದು ಅವಕಾಶ ಹಂಬ್ಲಮುಗಿ ಪ್ರದೇಶದಲ್ಲಿ. ನನಗೆ ಬಹುಶಃ ಬೆಳಿಗ್ಗೆ ನನಗೊಂದು ದುಬೈಯಿಂದ ಒಬ್ಬರು ಮೆಸೇಜ್ ಮಾಡ್ತಾರೆ. ಅವರು ಹರೇಕಳದಲ್ಲಿ ಅಲ್ಲಿ ಕೆಲಸದಲ್ಲಿದ್ದಾರೆ. ಅವ್ರು ದೊಡ್ಡ ಬಿಲ್ಡಿಂಗ್ ಫೋಟೋ ಕೆಲಸ ಮಾಡಿ ಫೋಟೋ ಕಳಿಸ್ತಾರೆ ನಮಗೆ. ನಾನು ಅವ್ರು ಹೇಳಿದರು, ನಾನು ಇದನ್ನು ಇನ್ವೆಸ್ಟ್ ಮಾಡಿ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದನ್ನು ಮಿನಿ ಮಾರ್ಕ್ ಮಾಡಿ, ಯಾಕೆಂತ ಹೇಳಿದರೆ ಇದು ಇವತ್ತು ಇಂಪ್ರೂವ್ಮೆಂಟ್ ಆಗ್ತದೆ, ಟೂರಿಸಂ ಡೆವಲಪ್ಮೆಂಟ್. ಅದಕ್ಕೆ ಈಗಲೇ ಬಿಲ್ಡಿಂಗ್ ಕಟ್ಟಿಯಲ್ಲ ಅವ್ರು ಬ್ಯೂಟಿಫುಲ್ ಬಿಲ್ಡಿಂಗನ್ನು ಅಲ್ಲಿ ನಿಮ್ಮ ಇಲಿಯರ್ಬ ಚರ್ಚಿನ ಹತ್ತಿರ ಆ ಫೋಟೋ ಕಳಿಸಿದರು. ನೋಡಿ ಎಷ್ಟು ಜನ ಆಲೋಚನೆ ಮಾಡ್ತಂತ ಹೇಳಿದರೆ ಇಲ್ಲಿ ಡೆವಲಪ್ಮೆಂಟ್ ಆಗ್ತಂತ ಹೇಳಿದಾಗ ಎಲ್ಲೆಲ್ಲಿದ್ದವ್ರು ಬಂದು ಇಲ್ಲಿ ದುಡ್ಡು ಈಗಲೇ ತಂದು ಡೆವಲಪ್ಮೆಂಟಿಗೆ ಪೂರಕವಾಗಿ ಬಂಡವಾಳನ ಹಾಕುವಂಥ ಕೆಲಸ ಇವತ್ತು ಮಾಡ್ತಾರೆ. ಸೊ ಅದಾದ ಯಾರಿಗೆ ಪ್ರಯೋಜನ? ಈ ಊರವರಿಗೆ ಭವಿಷ್ಯ ದಿನಗಳಲ್ಲಿ ಇವತ್ತು ಪ್ರಯೋಜನ ಆಗುವಂಥದ್ದು. ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿಂದವರೇ ಅಭಿವೃದ್ಧಿ ಆಗಲಿ ಎಲ್ಲಿಯೂ ಕೂಡ ಸಾಧ್ಯ ಇಲ್ಲ. ಮಂಗಳೂರಿನಲ್ಲಿ ಮಂಗಳೂರಿನವರೇ ಮಾಡಬೇಕಂತ ಎಲ್ಲಿ ಕೂಡ ಆಗೋದಿಲ್ಲ. ಮಂಗಳೂರಿಗೆ ಬೇರೆ ಬೇರೆ ಊರಿನವ್ರು ಬಂದು ಅವರು ತನ್ನ ಬಂಡವಾಳನ ಹಾಕಿಕೊಂಡು ಬೇರೆ ಬೇರೆ ಊರಿನ ಬಂದಂಥ ಅವರು ದುಡ್ಡನ್ನು ಖರ್ಚು ಮಾಡಿದಾಗ ಆಗ ಮಾತ್ರ ಊರು ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿ ಬಹುಶಃ ಇವತ್ತು ಆರ್ಥಿಕವಾದ ಚಲನವನ್ನು ಆದಾಗ ಮಾತ್ರ ಈ ಊರು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯವಾಗ, ಅದು ಭವಿಷ್ಯದಲ್ಲಿ ಇವತ್ತು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಪೂರಕವಾಗಿ ಇರುವಂಥದ್ದು ಈ ಒಂದು ಆಸ್ಪತ್ರೆ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಈ ಬ್ರಿಡ್ಜ್ ಎಲ್ಲ ಆದರೆ ಮತ್ತೆ ನಿಮ್ಮ ಫರಂಗಿಪೇಟೆ ಮತ್ತು ತುಂಬಿಂದ ಹಿಡಿದು ನಿಮ್ಮ ಅಡ್ಯಾರ್ ತನಕ
ಯಾರಾದ ಅಸೌಖ್ಯರಾದರೆ ಅದೆಲ್ಲರೂ ಕೂಡ ಈ ಬ್ರಿಡ್ಜ್ ಮುಖಾಂತರ ಇದೇ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ತೆಕ್ಕೊಳ್ತಾರೆ ಹೇಳಲಿಕ್ಕೆ ನಾನು ಇವತ್ತು ಮೇಲೆ ಅಲ್ಲಿ ಇಲ್ಲವೇ ಇಲ್ಲ ಆ ಪ್ರದೇಶದಲ್ಲಿ. ನೀವು ಬಂಟ್ವಾಳ ತಾಲೂಕು ಆಸ್ಪತ್ರೆಗೆ ಹೋಗಬೇಕು. ಇಲ್ಲಿ ನೀವು ಎಲ್ಲಿಗೆ ಬರಬೇಕು? ಮಂಗಳೂರು ಟೌನ್ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಈ ಮಧ್ಯದಲ್ಲಿ ಎಲ್ಲಿದೆ ಒಂದು ಕೂಡ ಇವತ್ತು ಇಲ್ಲ. ಆದ ಕಾರಣ ಇವತ್ತು ಇಲ್ಲಿ ಜನ ಇಲ್ಲಿಗೆ ಬರುವಾಗ ಆಟೋಮ್ಯಾಟಿಕ್ ಇಂಪ್ರೂವ್ಮೆಂಟ್ ಆಗ್ತದೆ. ಇದೊಂದು ಉದಾಹರಣೆ ಮಾತ್ರ. ಒಂದು ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಕಟ್ಟಿದ ಕಾರಣ ಬರೀ ಒಂದು ಆಸ್ಪತ್ರೆ ಮತ್ತು ಊರವರಿಗೆ ಮಾತ್ರ ಅಲ್ಲ ಬೆನಿಫಿಟ್, ಇಡೀ ಸರ್ವರಿಗೆ ಕೂಡ ಪ್ರಯೋಜನ ಆಗುವಂಥ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಒಂದು ಜನರಿಗೆ ಪ್ರಯೋಜನ ಆಗುವಂಥ ಮತ್ತು ಗ್ರಾಮದ ಅಭಿವೃದ್ಧಿಗೆ ಪ್ರಯೋಜನ ಆಗುವಂಥ ಒಂದು ದೊಡ್ಡ ಮಟ್ಟದ ಕೊಡುಗೆ ಆಗುವಂಥದ್ದು. ಇವತ್ತು ನಮ್ಮ ಈ ಕ್ಷೇತ್ರ ಕೂಡ ಇವತ್ತು ಬೇರೆ ಬೇರೆ ಮೆಡಿಕಲ್ ಕಾಲೇಜ್ ಬಂದು ಲಾಭ ಯಾರಿಗೆ? ಪರೋಕ್ಷವಾಗಿ ಮನೆಯವರಿಗೆ 1 ಲಕ್ಷ ಇದ್ದಂಥ ಸೆನ್ಸಿಗೆ ಒಬ್ಬ ಸಡನ್ 15-20 ಲಕ್ಷ ಆಯಿತು. ಸರ್ವರಿಗೆ ಕೂಡ ಲಾಭ ಇದೆ. ಅಲ್ಲಿ ಕಷ್ಟಪಡೋದು ಯಾರು ಅಂತ ಹೇಳಿದರೆ ಯಾನಪ್ಪಯ್ಯ, KS ಹೆಗಡೆ, ಫಾದರ್ ಮುಲ್ಲಸ್ ಮತ್ತು ಬಹುಶಃ ನಮ್ಮ ಕಣಚೂರು, ಬ್ಯಾರಿಸ್ ಕಾಲೇಜು, PA ಕಾಲೇಜು, ಶಾರದಾ ಕಾಲೇಜು, ಇವರು ಬಂಡವಾಳ ಹಾಕಿ 100, 200, 300 ಖರ್ಚು ಮಾಡಿ ಅಲ್ಲಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಶ್ರಮಪಟ್ಟು ಅವರಿಗೂ ಅದರ ಪ್ರಯೋಜನ ಜೊತೆಯಲ್ಲಿ ಈ ನಾಡಿನ ಸರ್ವರಿಗೂ ಕೂಡ ಅದರ ಲಾಭ ಆಗ್ತದಂತೆ ನಾವು ಇವತ್ತು ಆಲೋಚನೆ ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಇಲ್ಲಿಗೆ ಯಾರೇ ದೊಡ್ಡ ಬಂಡವಾಳ ಹಾಕೋರು ಬರಲಿ, ನಿಮ್ಮ ಊರಿಗೆ ತೊಂದರೆ ಆಗದ ರೀತಿಯಲ್ಲಿ, ಸಂಸ್ಕಾರ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬರಮಾಡಿಕೊಂಡು ಇಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ತಾವೆಲ್ಲ ಕೊಟ್ಟರೆ ಅದು ಸರ್ವರಿಗೂ ಕೂಡ ಪ್ರಯೋಜನ ಆಗ್ತದೆ. ಇದು ನಿಮ್ಮ ಊರವರ ಉದ್ದೇಶ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಬ್ರಿಡ್ಜ್ ಕಂಪ್ಲೀಟ್ ಆಗ್ತಾ ಬರುವಾಗ ಒಂದು ದಿವಸ ನನಗೆ ನಾಡೋಜ ಜಡ್ಜಿ ಶಂಕರ್ ಫೋನ್ ಮಾಡಿ ಹೇಳ್ತಾರೆ, ಕೆಲಸ ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ತೇನೆ. ನನಗೆ ಒಂದು ಊರವರ ಒಳ್ಳೆಯತನಕ್ಕೆ, ಒಂದು ಸೌಮ್ಯತೆಗೆ, ಅವರ ವಿಚಾರಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಅದು ನೆನಪಿಗೋಸ್ಕರ ನಾನು ಮಾಡಬೇಕು. ನಾನೊಂದು ಜಾಗ ಕೊಟ್ಟರೆ ನಾನು ಸಮುದಾಯ ಭವನ ಕಟ್ಟಿ ಕೊಡ್ತೇನೆ ಅಂತ ಹೇಳಿದರು. ಅದಕ್ಕೆ ಇಲ್ಲ ಚರ್ಚೆ ಮಾಡಿಕೊಂಡು ನಾನು ಹೇಳ್ತೇನೆ ಅಂತ ಹೇಳಿದ್ದೆ. ಆವಾಗ ಅಧ್ಯಕ್ಷತೆ ಅವರು ಇಲ್ಲಿ ನಮಗೆ ಬೇರೆ ಸಮುದಾಯ ಭವನ, ಇಲ್ಲಿ ಆಸ್ಪತ್ರೆ ಮತ್ತೊಂದು ಕೊರತೆ ಇದೆ, ನಮಗೆ ಆಸ್ಪತ್ರೆ ಆಗ್ಬೋದು ಅಂತ ಹೇಳಿದಾಗ ತಕ್ಷಣ ಆಯ್ತು, ನೀವು ಜಾಗ ಕೊಡಿ, ನಾವು ಆಸ್ಪತ್ರೆ ಮಾಡಿ ಕೊಡ್ತೇವೆ ಅಂತ ಕೂಡ ಹೇಳುವಂಥ ವಿಚಾರ ಇವತ್ತು ಆಯಿತು. 3 ದಿವಸದಲ್ಲಿ ಗ್ರಾಮ ಪಂಚಾಯತ್ ಜಾಗ ಗುರುತಿಸಿಕೊಂಡು ಅದನ್ನು ಲೆವೆಲ್ ಮಾಡಿ ಕೆಲಸ ಕೂಡ ಪ್ರಾರಂಭ ಆಯಿತು. ಆಸ್ಪತ್ರೆ ಕೂಡ ಇಲ್ಲಿ ನಮ್ಮ ಕಣ್ಣ ಮುಂದೆ ಮುಟ್ಟುವಂಥ ವಿಚಾರ ಇವತ್ತು ಆಗಿದೆ. ಬಿಲ್ಡಿಂಗ್ ಕಟ್ಬೋದು, ಇದನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕಂತ ಇರುವಂಥ ಒಂದು ವಿಚಾರ ಇದೆ. ಅದು ಯಾಕೆಂತ ಹೇಳಿ ನಾನು ಭಾಳಷ್ಟು ನೋಡಿದೆ. ನಾನು ಆರೋಗ್ಯ ಮಂತ್ರಿ ಆಗಿದ್ದವನು. ನನಗೆ ಎಷ್ಟು ಬೇಗ ಆಸ್ಪತ್ರೆ ಕಟ್ಬೋದು, ಅಲ್ಲಿ ನಡೆಸಲಿಕ್ಕೆ ಜನ ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲರೂ ಕೂತ್ಕೊಂಡು ಯಾರು ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಬೇಕಂತ ಹೇಳಿಕೊಂಡು ಕೂಡ ಚರ್ಚೆ ಇವತ್ತು ವಿವಿಧ ಹಂತದಲ್ಲಿ ಕೂಡ ಇವತ್ತು ಆಯಿತು. ನಾವು ಯಾಕೆಂದರೆ ಯಾರು ಕೂಡ ಅಷ್ಟು ಬೇಗದಲ್ಲಿ ಯಾರು ಕೂಡ ಮುಂದೆ ಬರೋದಿಲ್ಲ. ಯಾಕೆ ತಿಂಗಳಿಗೆ 4-5 ಲಕ್ಷ ಕೈಯಿಂದ ಹಾಕಿಕೊಂಡು ಖರ್ಚು ಮಾಡಿ ಮಾಡಿದ ಇದನ್ನು ಯಾರಿಗಿದ್ದಾರೆ ಒಂದು ನಮಗೆ ಯಾರಿಗೂ ಕೂಡ ಇನ್ಕಮ್ ಬರೋದಿಲ್ಲ. ಸೊ ಅದಕ್ಕೆ ಅಷ್ಟು ಬೇಗ ಯಾರು ಕೂಡ ಆ ಒಂದು ಸಾಮಾಜಿಕವಾದ ಚಿಂತನೆ ಇದ್ದರೆ ಮಾತ್ರ ಇವತ್ತು ಮುಂದೆ ಬರುವಂಥದ್ದು. ಅದಕ್ಕೆ ಹೀರಾದಲ್ಲಿ KS ಹೆಗಡೆ ಅವರು ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಬಹುಶಃ ನಾವು ಕೇಳಿದ್ದೆವು, ನೀವು ಪ್ಲ್ಯಾನ್ ಕೊಡಿ, ನಿಮ್ಮ ಪ್ರಪೋಸಲ್ ಕೊಡಿ, ನಾವಿದ್ದರೆ ಅದನ್ನು ಸಾಧ್ಯವಾದ ನೋಡ್ತಾರಂತ ಕೂಡ ಹೇಳಿದ್ದಾರೆ. ಬಹುಶಃ ನಾವು ಕೂಡ ಕೇಳುವಂಥದ್ದು ಗ್ರಾಮಸ್ಥರ ಒಂದು ಬೇಡಿಕೆ ಏನಿದೆ, ಅವರಿಗೆ ಬಹುಶಃ ಅದನ್ನು ವಹಿಸಿಕೊಂಡು ಇದನ್ನು ಮುಂದೆ ನಡೆಸಿಕೊಂಡು ಹೋಗುವಂತಹ ವಿಚಾರ ಸಂಬಂಧಪಟ್ಟಾಗೆ ತಾವು ಕೂಡ ಒಂದು ಕಾಳಜಿ ವಹಿಸಬೇಕಂತೇಳಿ ನಾವೆಲ್ಲರ ಪರವಾಗಿ ಬಹುಶಃ ನಮ್ಮ ಅಬ್ದುಲ್ಲಾ ಗುಂಜಾವ್ರಿಗೆ ಅದು ರಿಕ್ವೆಸ್ಟನ್ನು ನಾನು ಕೂಡ ಇವತ್ತು ಮಾಡ್ತೇನೆ. ಯಾಕೆ ಅಷ್ಟು ಸುಲಭ, ಯಾಕೆ ಉಪ್ಪಿನಂಗ ಮತ್ತು ಕೊಕ್ಕಡದಲ್ಲಿ ನಾನೇ ಬಿಲ್ಡಿಂಗ್ ಕಟ್ಟಿದೆ 5 ಕೋಟಿಯಲ್ಲಿ. ನಾನು ಮೊನ್ನೆ ಹೋಗ್ತೇನೆ, ಅಲ್ಲಿ ಒಂದು ಏನಿಲ್ಲ. ನಾನು ಹೇಳಿದ್ದೆ DC ಅವರಿಗೆ, ಆ ಸುಳ್ಯ KVG ಮೆಡಿಕಲ್ ಕಾಲೇಜ್ ಹೇಳಿಕೊಂಡು ಅದನ್ನು ತೆಗೆಸಿಕೊಂಡು ನಡೆಸಲಿಕ್ಕೆ ಹೇಳಿ ವೇಸ್ಟ್ ಆಗ್ತದೆ ಹೇಳಿ 1.5 ಕೋವಿಡ್ ಟೈಮಲ್ಲಿ ಕೂಡ ಯಾರು ಕೂಡ ಮುಂದೆ ಬಂದು ತಗೊಳ್ಳಿಕ್ಕೆ ಅದಕ್ಕೆ ಜವಾಬ್ದಾರಿ ಇವತ್ತು. ಬಟ್ ಖಾಸಗಿ ಅವರು ನಮಗೆ ಈ ರೀತಿಯ ಒಂದು ಸಹಕಾರ ಕೊಡುವಾಗ ಮಾತ್ರ ಇದು ಪ್ರಯೋಜನಕಾರಿ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಭವಿಷ್ಯದ ದಿನಗಳಲ್ಲಿ ಇದು ಅತ್ಯುತ್ತಮವಾದ ಮಾದರಿಯಾದ ಎಲ್ಲರಿಗೂ ಕೂಡ ಒಂದು ಪ್ರಯೋಜನಕಾರಿಯಾಗುವಂಥ ಒಂದು ಆಸ್ಪತ್ರೆಯಾಗಿ ಮುಂದೆ ನಿಲ್ತದೆ ಎಂಬ ವಿಶ್ವಾಸ ಇದೆ. ನಾನು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ನಾಡೋಜ ಶಂಕರ್ ಅವರಿಗೂ ಅವರೆಲ್ಲ ಕುಟುಂಬಸ್ಥರಿಗೂ ಮತ್ತು ಇದಕ್ಕೆ ಆಸಕ್ತಿ ವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಒಂದು ನಮ್ಮ ಗ್ರಾಮಸ್ಥರ ಪರವಾಗಿ, ನನ್ನ ಕ್ಷೇತ್ರ ಜನರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾವ ಒಂದು ಆಸ್ಪತ್ರೆ ಕಟ್ಟಡ ಮತ್ತು ಸಲಕರಣೆಗಳು ತಾವು ಅತ್ಯಂತ ಪ್ರೀತಿಯಿಂದ ನಮ್ಮ ಊರಿಗೆ ಕೈ ಕೊಟ್ಟಿದ್ದೀರಾ, ಇದನ್ನು ಶಾಶ್ವತವಾಗಿ ಸುರಕ್ಷಿತವಾಗಿ ನೋಡಿಕೊಂಡು ನಿಮ್ಮ ಗೌರವ ಉಳಿಸುವಂಥ ಕೆಲಸ ನಮ್ಮ ಕೆಲಸ. ಜನಗೆ ಕೊಟ್ಟಾಗ ಸಮಯ ಯಾಕೆಂತ ಹೇಳಿದರೆ ನಾನು ಬಹುಶಃ ಎಲ್ಲಿಗೆ ಹೋಗೋದಿಲ್ಲ. ನಾನು ಅವತ್ತು ಬಹುಶಃ ಬೆಂಗಳೂರು ಗೊತ್ತಿದೆ, ನಮ್ಮ ಉಡುಪಿಯಲ್ಲಿ ಆಸ್ಪತ್ರೆ ಕಟ್ಟಿ ಬಹುಶಃ ಇವತ್ತು ಅಲ್ಲಿ ಪರಿಸ್ಥಿತಿ ನಮ್ಗೆ ಏನಾಗಿದೆ ಅಂತೇಳಿ
ಬಹುಶಃ ಭಾಳ ಗೊತ್ತಿರುವಂಥ ವಿಚಾರ. ಅಷ್ಟು ಸುಲಭ ಇಲ್ಲ ಆಸ್ಪತ್ರೆ ನಡೆಸಬೇಕಂತ ಹೇಳಿದರೆ ನನ್ನ ಮಂತ್ರಿದ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಎಲ್ಲ ವಿಚಾರ ಇದರಲ್ಲಿ ನನ್ನೊಂದು ಕೋರಿಕೆ, ನೀವು ಇಬ್ಬರ ಹತ್ರ ಕೂಡ ಯಾರನ್ನು ವಹಿಸ್ಕೊಂಡು ಕೂಡ ತಾವು ಬಹುಶಃ ತಾವು ಇಲ್ಲೂ ಕೂಡ ಸಹಕಾರ ಕೊಡ್ತಾ ಅಂತೇಳಿ ನಾವು ಇದರಲ್ಲಿ ಒಂದು ಮಾದರಿಯಾಗಿ ಇಡೀ ನಾವು ರಾಜ್ಯಕ್ಕೆ ನಮಗೆ ತೋರಿಸ್ಕೊಡ್ಬೇಕು. ಅದು ಏನಂತ ಹೇಳಿದರೆ, ಇಲ್ಲಿ ನಾವು ಕಂಪ್ಯೂಟರ್ ಮತ್ತು ಇ ಗವರ್ನೆನ್ಸ್ ಸಿಸ್ಟಮ್ ಪ್ರಾರಂಭ ಮಾಡಿ ಇಡೀ ನಮ್ಮ ಕ್ಷೇತ್ರದ ಈ ಒಂದು ಗ್ರಾಮದ ಪ್ರತಿಯೊಬ್ಬರ ಕೂಡ ಆರೋಗ್ಯ ಡೇಟಾ ಆ ಒಂದು ಕಂಪ್ಯೂಟ್ರಲ್ಲಿ ಆಟೋಮೆಟಿಕ್ ಆಗಿ ಫೀಡ್ ಮಾಡಿರುವಂಥ ಒಂದು ಸಿಸ್ಟಮ್ ನಾವು ತರಲಿಕ್ಕೆ ನಾವು ಕಂಪ್ಯೂಟರ್ ಅಲ್ಲ ಸಿಸ್ಟಮ್ ಡೇಟಾ ಬೇಕಂತ ಹೇಳಿದರೆ, ನಾನೀಗ ಬಂದು ಇಲ್ಲಿ ತೋರಿಸ್ತೇನೆ ನನ್ನ BP ಎಷ್ಟು, ಶುಗರ್ ಎಷ್ಟು ಅಂತೇಳಿ ಚೀಟಲ್ಲಿ ಬರೆದು ಕೊಡ್ತಾರೆ. ನಾನು ಈ ಚೀಟಿ ಬಿಸಾಡೋದು. ಇನ್ನು 6 ತಿಂಗಳ ನಂತರ ಎಷ್ಟಿತ್ತು ನನಗೆ ಗೊತ್ತೇ ಇಲ್ಲ. ಮುಂಚೆ ಎಷ್ಟಿತ್ತು, ಕಮ್ಮಿ ಇತ್ತಾ ಜಾಸ್ತಿ ಇತ್ತಂತೆ. ನಾವೊಂದು ಕಂಪ್ಯೂಟರ್ ತಂದರೆ ನನ್ನ ಹೆಸರು ಹಾಕಿದ ತಕ್ಷಣ ಲಾಸ್ಟ್ 6 ತಿಂಗಳು ಬಂದಾಗ ಇವನು ಇಷ್ಟು BP ಇತ್ತು, ಇಷ್ಟು ಶುಗರ್ ಇತ್ತು, ಇವನು ತಲೆನೋವು ಇತ್ತು, ಆಟೋಮೆಟಿಕಲಿ ನಮ್ಮ ಹಿಸ್ಟ್ರಿ, ಹೆಲ್ತ್ ಹಿಸ್ಟ್ರಿ ನಮಗೆ ತೋರಿಸುವಂಥ ಕೆಲಸ ಮಾಡ್ತದೆ. ಆವಾಗ ಒಮ್ಮೆ ಬಂದರೆ ಸಾಕು, ಅವನಿಗೆ ಹಿಂದೆ ನನಗೆ ಏನೆಲ್ಲ ಒಂದು ವರ್ಷ ನನಗೆ ಏನೆಲ್ಲ ರೋಗ ಇತ್ತು ಅಂತ ಏನೆಲ್ಲ ಟೆಸ್ಟಿಂಗ್ ಬಂದ ಅಂತೇಳಿ ಕಂಪ್ಯೂಟರ್ ಸಿಕ್ಕುವಂಥ ಕೆಲಸ. ಇದನ್ನು ಬಹುಶಃ ಮಾಡಬೇಕು. ಇದೊಂದು ಎಲ್ಲಿ ಕೂಡ ಇದನ್ನೊಂದು ಮಾದರಿಯಾಗಿ ಮಾಡಿಸಿ ನಾವು ತೋರಿಸಬೇಕೆಂಬ ಆ ಉದ್ದೇಶ ಇದೆ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಮುಂದೆ ಹೋಗುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡುವಂಥ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಗ್ರಾಮಸ್ಥರ ನಮ್ಮ ಎಲ್ಲ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಯುವಕರು, ಎಲ್ಲ ಜಾತಿ, ಎಲ್ಲ ವರ್ಗದವರು ಕೂಡ ಒಂದು ತಾಯಿಯ ಮಕ್ಕಳ ರೀತಿ ಒಗ್ಗಟ್ಟಿನ ಅತ್ಯಂತ ಇವತ್ತು ಸಂತೋಷ. ಮೊನ್ನೆ ಕೆಲವೊಂದು ಸಂಶಯ ಇದ್ದಾಗಲೂ ಕೂಡ ಬಹುಶಃ ಕೆಲವು ಗ್ರಾಮಸ್ಥರು ಸರ್ಕಾರ ಯಾಕೆ ತಗೊಳ್ಳಿ ಬಹುಶಃ ಕೂತ್ಕೊಂಡು ಎಲ್ಲ ಅವರು ಕೂಡ ಅರ್ಥ ಆಯಿತು ಆ ವಿಚಾರ ಏನಂತ ಹೇಳಿದರೆ. ಅದಕ್ಕೆ ಈ ರೀತಿಯ ಒಂದು ಚರ್ಚೆ ಆಗಿ ಒಂದು ಒಮ್ಮತದ ಮುಖಾಂತರ ಹೋಗಿ ಇದನ್ನು ಮಾದರಿ ಆಸ್ಪತ್ರೆ ಮುಂದಿನ ದಿನಗಳು ಆಗಲಿ. ಇದರ ಪ್ರಯೋಜನ ಈ ಗ್ರಾಮಸ್ಥರಿಗೆ ಮಾತ್ರ ಅಲ್ಲ, ಸುತ್ತಮುತ್ತ ಎಲ್ಲ ಊರಿನವರು ಕೂಡ ಇಲ್ಲಿಗೆ ಬಂದು ದೊಡ್ಡ ಮಟ್ಟದ ಈ ಪ್ರದೇಶದ ಅಭಿವೃದ್ಧಿಯಾಗಿ ಮುಂದೆ ನಿಲ್ಲುವಂಥ ಅವಕಾಶ ಇವತ್ತು ಆಗ್ತದೆ. ನನ್ನ ತಂದೆಯವರಿಗೆ ಅತ್ಯಂತ ಪ್ರೀತಿಯ ಒಂದು ಗ್ರಾಮ ಅಂತ ಹೇಳಿದರೆ ಬಹುಶಃ ಅದು ಹರೇಕಳ ಗ್ರಾಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗಲೂ ಕೂಡ ಬಹುಶಃ ಇಲ್ಲಿಯ ಜನರ ಬಗ್ಗೆ, ಇಲ್ಲಿಯ ಪ್ರದೇಶದ ಬಗ್ಗೆ ಯಾವ ಕೂಡ ಮಾತನ್ನೋರು ಆಡೋದಿತ್ತು. ಮತ್ತು ಭಾಳಷ್ಟು ಕೆಲವು ಯಾಕೆಂತ ಹೇಳಿದರೆ ಇವತ್ತು ಅವರ ಕಾಲಘಟ್ಟದಲ್ಲಿ ಆ ಒಂದು ಟೈಮಿನಲ್ಲಿ ನೀವು ಎಕ್ಕೂರುಗುಡ್ಡೆ ಅಲ್ಲಿ ಬಡವರಿಗೆ ಸೈಟ್ ಕೊಟ್ಟದಂತ ಹೇಳಿದರೆ ಅದು ತಂದೆಯವರೇ ಕೊಟ್ಟದ್ದು. ಸಂತೋಷ್ ನಗರ ಸೈಟ್ ಕೊಟ್ಟದ್ದು ಯಾರು ಅಂತ ಹೇಳಿದರೆ ತಂದೆಯವರೇ ಕೊಟ್ಟದ್ದು. ಪ್ರಕಾಶ್ ನಗರದಲ್ಲಿ ಸೈಟ್ ಯಾರು ಕೊಟ್ಟದ್ದು ಅಂತ ಹೇಳಿದರೆ ತಂದೆಯವರೇ ಕೊಟ್ಟದ್ದು. ಅಸೇಗೋಲಿಯಲ್ಲಿ ಸೈಟ್ ಯಾರು ಕೊಟ್ಟಂತ ಹೇಳಿದರೆ ತಂದೆ ಕಾಲದಲ್ಲೇ ಕೊಟ್ಟು. ಎಷ್ಟೆಲ್ಲ ಇದು ಅಮ್ಲಮುಗರ್ನಲ್ಲಿ ಎಷ್ಟೆಲ್ಲ ಇವತ್ತು ಜಾಗವನ್ನು ಇವತ್ತು ಬಡವರಿಗೆ ಕೊಟ್ಟಿದ್ದಾರ ಅವತ್ತು ತಂದೆ ಕಾಲದಲ್ಲಿ ಕೊಟ್ಟಿದ್ರು. ಇಲ್ಲಿ ಎಲ್ಲ ಇದರಲ್ಲಿ ಫರೀದ್ ನಗರ್ ಅಂತ ಹೆಸರು ಮೀಸಲಿಟ್ಟಿದ್ರೆ ಅದು ಹರೇಕಳ ಗ್ರಾಮ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ವಿಶೇಷವಾದ ಭಾವನದ ಸಂಬಂಧ ಕೂಡ ನಮ್ಮ ಗ್ರಾಮದಲ್ಲಿರುವುದು, ಇದನ್ನು ಅಭಿವೃದ್ಧಿಯ ಪತ್ರ ಚಲಿಸುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಆಗಲಿ. ಈ ಊರಿಗೆ ಬೇಕಾಗಂಥ ಎಲ್ಲ ಮೂಲಭೂತ ಸೌಕರ್ಯ, ದೇವರ ವಿಶೇಷವಾದ ಸಹಕಾರ, ಆಶೀರ್ವಾದ, ಗಣ್ಯ ಅತಿಥಿ ಮುಖಾಂತರ ಬಂದು ನಿಲ್ಲುವಂಥ ಕೆಲಸ ಆಗಿದೆ. ಇದನ್ನು ಉಳಿಸಿ ಇದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ನಿಮ್ಮೆಲ್ಲರಿಂದ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಿಮಗೆ ಇಲ್ಲಿ ಕೂತ್ಕೊಂಡ ಯುವಕರಿಗೆ ನಮಗೂ ಕೂಡ ನಾಡೋಜ ಶಂಕರ್ಜಿಯವರೇ ಆಗಬೇಕು, ನಮ್ಗೆ ಕೂಡ ವೈ ಅಬ್ದುಲ್ಲಾ ಕುಂಜಿ ಆಗಬೇಕು, ಅದು ನಮಗೂ ಕೂಡ ನಮ್ಮ ಹರೇಕರ ಆಜಬ್ ಆಗಬೇಕಂತ ಹೇಳಿ ನಿಮ್ಗೆ ಆಸೆ ಕನಸಿದೆ. ಕನಸು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಅವ್ರು ಪಟ್ಟಂಥ ಕಷ್ಟ ಏನಿದೆ, ಶ್ರಮ ಏನಿದೆ, ತಾಳ್ಮೆ ಏನಿದೆ, ಅದಕ್ಕೆ ಕೊಟ್ಟಂಥ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಆ ಒಂದು ತಮ್ಮ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ತಾವು ಕೂಡ ಅತ್ಯಂತ ದೊಡ್ಡಗೆ ಹೋಗುವಂಥ ಅವಕಾಶ ಆಗ್ತದೆ ಅಂತೇಳಿ ಸ್ಪಷ್ಟವಾಗಿದೆ. ಯಾಕೆಂತ ಹೇಳಿದರೆ BR ಅಂಬೇಡ್ಕರ್ ಕೂಡ ಇಷ್ಟು ದೊಡ್ಡ ಸ್ಥಾನಕ್ಕೆ ಬರಲಿಕ್ಕೆ ಅವಮಾನ, ತೊಂದರೆ, ಕಷ್ಟಗಳು ಎಲ್ಲ ಕೂಡ ಸಹಿಸಿಕೊಂಡೇ ಬಹುಶಃ ಎಷ್ಟು ದೊಡ್ಡ ಸ್ಥಾನಕ್ಕೆ ಬಂದದ್ದು ನಮ್ಮ ಕಣ್ಣ ಕೈಯಲ್ಲಿದೆ. ತಾವೆಲ್ಲ ಗ್ರಾಮಸ್ಥರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ. ಅದು ಜಿ ಶಂಕರ್ ಅವರಿರಲಿ, ಯಾನಪ್ಪ ಅಬ್ದುಲ್ಲಾ ಕುಂಜಿ ಅವರಿರಲಿ, ನಮ್ಮ DH ಅವರಿರಲಿ, ಉಡುಪಿ DH ಅವರಿರಲಿ, ರಾಮದಾಸ್ ಪೂಂಜಾ ಅಂತ ಹಿರಿಯರಿಗಿರಲಿ, ಎಲ್ಲರ ಉದ್ದೇಶ ಏನಿದೆ, ಈ ಊರಿನ ಭವಿಷ್ಯ ಚೆನ್ನಾಗಿರ್ಬೇಕು, ಎಲ್ಲ ನೆಮ್ಮದಿಯಿಂದ ಇರಬೇಕು, ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು, ಪ್ರತಿಯೊಂದು ಮನೆಯವರು ಕೂಡ ಬೆಳಗಿಕೊಂಡು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಆಗಬೇಕಂತೇಳಿ ಒಂದು ಉದ್ದೇಶ ಅಲ್ಲದೆ ಬೇರೆ ಯಾವುದೇ ಉದ್ದೇಶ ಎಲ್ಲಿಯೂ ಕೂಡ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಕೆಲಸ ಆಗೋ ಸಂದರ್ಭ ಕೂಡ ಊರವರಿಗೆ ಏನು ಕೂಡ ತೊಂದರೆ ಆಗದಲ್ಲೇ ಡ್ಯಾಮ್ ನಿರ್ಮಾಣ ಮಾಡಲಿಕ್ಕೆ ಕೂಡ ನಮ್ಮ ಕೈಗೊಳ್ಳುವಂಥ ವಿಚಾರ ಕೂಡ ಇವತ್ತು ಯಾರಿಗೂ ಯಾಕೆ ನಾವು ಹೇಳಿದ್ದೇವೆ, ಒಬ್ಬರಿಗೆ ತೊಂದರೆ ಮಾಡಿ ಯಾಕೆ ಇಡಬೇಕು, ನಮಗೇನು ಅಗತ್ಯ ಇದೆ, ಅಗತ್ಯವಿಲ್ಲಲ್ಲ ಇದನ್ನು ಮಾಡಿಕೊಂಡಿರುವಂಥದ್ದು. ಒಬ್ಬರಿಗೆ ತೊಂದರೆ ಮಾಡಿ ಕಷ್ಟಗಳು ಮಾಡುವಂಥ ಅಗತ್ಯನೇ ಇಲ್ಲ. ಅದು ಯಾರಿಗೂ ಕೂಡ ತೊಂದರೆ ಆಗೋದ ರೀತಿಯಲ್ಲಿ, ಎಲ್ಲರಿಗೂ ಕೂಡ ಪ್ರಯೋಜನ ಆಗುವ ರೀತಿಯಲ್ಲಿ ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ಈ ಕೆಲಸ ಕಾರ್ಯಗಳೆಲ್ಲ ಆಗಿದೆ.
ಅದಕ್ಕೆ ಪೂರಕವಾಗಿ ಈ ಒಂದು ಆಸ್ಪತ್ರೆ ಕೂಡ ಇವತ್ತು ಒಂದು ಎದ್ದು ನಿಂತಿದೆ. ಒಂದು ಮಾದರಿಯಾದ ಒಂದು ಆಸ್ಪತ್ರೆ ಅಂತ ನಾನು ಹೇಳಿಕೊಂಡು ನಾನು ಕೂಡ ಸಂಸದರಿಗೆ ಫೋನ್ ಮಾಡಿ ನಾನೇ ಡೇಟ್ ಫಿಕ್ಸ್ ಮಾಡಿದೆ. ಅವರಿಗೆ ಕೊಟ್ಟ ನಾನು ಕೇಳಿದೆ ನಿಮ್ಮ ಡೇಟಿಗೆ ನೀವು ಹೇಳಿ ಅಂತೇಳಿ. ಅವರ ಕೊಟ್ಟ ಡೇಟಲ್ಲಿ ನಾವು ಮಾಡಿದ್ವಿ. ಅದು ಅರ್ಜೆಂಟಾಗಿ ಅವ್ರ ರಾಷ್ಟ್ರೀಯ ನಾಯಕರು ಬರೋ ಸಂದರ್ಭದಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಅಂತ ಸಂದೇಶವನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಅವರ ಗ್ರ್ಯಾಂಟನ್ನು ಕೂಡ ಪಡೆದುಕೊಂಡು ಇದನ್ನು ಪ್ರಯೋಜನ ಪಡೆದು ನಮಗೆ ಅದು ಪ್ರಯೋಜನ ತೆಗೆದುಕೊಳ್ಳೋದು ಅವಕಾಶ ಕೂಡ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಕೇಳಿಕೊಳ್ಳುತ್ತಾ, ನನಗೆ ಇನ್ನಷ್ಟು ಕೆಲವೊಂದು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಾವು ಈ ಗ್ರಾಮದಲ್ಲಿ ಮಾಡಿದರೆ ಇಡೀ ರಾಜ್ಯದ ಒಂದು ಗ್ರಾಮ ಹೇಗೆ ಇರಬೇಕಂತ ನೋಡಬೇಕಾದ್ರೆ ಅದು ಹರೇಕಳ ಗ್ರಾಮಕ್ಕೆ ಬಂದು ನೋಡಿದರೆ ಅವ್ರಿಗೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯ ಸಿಗ್ತದೆ. ಆ ರೀತಿಯ ಒಂದು ಮಾದರಿ ಗ್ರಾಮ ಆಗಿ ಪರಿವರ್ತನೆ ಆಗುವಂಥ ಅವಕಾಶ ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ, ಬಹುಶಃ ನಾಡೋಜ ಶಂಕರ್ಜಿ ಅವರಿಗೆ, ಇದಂಥ ಅಬ್ದುಲ್ಲಾ ಕುಂಜಿ ಅವರಿಗೆ, ಅದೇ ರೀತಿ ನಮ್ಮ ಹಿರಿಯರಿಗೆ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು, ಶಕ್ತಿ ಇನ್ನಷ್ಟು ಕೊಟ್ಟು ತಮ್ಮಿಂದ ಆಗುವ ಸೇವೆಯನ್ನು ಸಮಯ ಕೊಡುವಂಥ ಅವಕಾಶ ಆಗಲಿ ಅಂತ ಹೇಳಿ ಒಬ್ಬ ಕಿರಿಯ ಸೋದರನಾಗಿ ನಾನು ಹೇಳಿಕಿಚ್ಚಿ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಇವತ್ತು ಬಹುಶಃ ಇದನ್ನು ನಿಮ್ಮ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ. ಇದನ್ನು ಬೆಳಗಿಸುವಂಥದ್ದು, ಇದನ್ನು ಮುಂದೆ ತಗೊಂಡು ಹೋಗುವಂಥದ್ದು, ಇದರ ಪ್ರಯೋಜನ ಜನರಿಗೆ ಮುಟ್ಟಿಸುವಂಥ ಎಲ್ಲ ಜವಾಬ್ದಾರಿ ಅದು ಇವತ್ತು ನಿಮ್ಮ ಜವಾಬ್ದಾರಿ, ನಿಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಅವರ ಅರ್ಥ ಮಾಡಿಕೊಳ್ಬೇಕು ಹೇಳಿಕೊಳ್ತಾ, ಮತ್ತೊಮ್ಮೆ ಸರ್ವರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ಅಂಬಲ್ಪಾಡಿ ಉಡುಪಿ ಹರೇಕಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 2.5 ಕೋಟಿ ರುಗಳ ವೆಚ್ಚದಲ್ಲಿ ನಿರ್ಮಿಸಿರುವ ಸುಸಜ್ಜಿತ ವೈದ್ಯಕೀಯ ಸಲಕರಣೆಗಳನ್ನೊಳಗೊಂಡಂತಹ ಹರೇಕಳ ಆರೋಗ್ಯ ಕೇಂದ್ರದ ಹರೇಕಳ ಪಂಚಾಯತ್ಗೆ ಹಸ್ತಾಂತರ ಸಮಾರಂಭದಲ್ಲಿ ಈ ದಿನ ನಮಗೆ ಈ ಕೀಯನ್ನು ಹಸ್ತಾಂತರಿಸಿದಂಥ ಹಿರಿಯರು, ನಮಗೆಲ್ಲರಿಗೂ ಆದರಣೀಯರು, ಮಾರ್ಗದರ್ಶಕರು ರಾದಂಥ ಸನ್ಮಾನ್ಯ ನಾಡೋಜ ಜಿ ಶಂಕರ್, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ ಅಂಬಲ್ಪಾಡಿ ಇವರು ಈ ದಿನ ಈ ಆಸ್ಪತ್ರೆಯ ಕೀಯನ್ನು ಹಸ್ತಾಂತರಿಸುವ ಮುಖಾಂತರ ನಮ್ಗೆಲ್ಲರಿಗೂ ಮತ್ತು ಈ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಮಾದರಿಯಾದಂಥ ನಾಯಕರಾಗಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಜೊತೆ ಇದ್ದುದಕ್ಕಾಗಿ ಅವರಿಗೆ ನಾನು ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀಯುತ ಶ್ರೀ UT ಖಾದರ್ ಇವರು. ಇವರು ಕರ್ನಾಟಕ ಗಣ ಸರ್ಕಾರದ ಮಾಜಿ ಮಂತ್ರಿಗಳು, ಹಾಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಮತ್ತು ಕರ್ನಾಟಕ ಗಣ ಸರ್ಕಾರದ ವಿರೋಧ ಪಕ್ಷದ ಉಪನಾಯಕರು ಕೂಡ, ಮತ್ತು ಹರೇಕಳ ಗ್ರಾಮ ಮಾತ್ರವಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವನ್ನಾಗಿಸಿದಂತ ನಾಯಕರು. ಇವರಿಗೆ ಕೂಡ ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ಇಲ್ಲಿ ಉಪಸ್ಥಿತರಿದ್ದಂತ ಸರ್ವರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯ ಉಪಸ್ಥಿತಿಯಾಗಿ ಇರಬೇಕಾಗಿತ್ತು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ರವರು, ಮಾನ್ಯ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಇವರ ಉಪಸ್ಥಿತಿ ಕೂಡ ಇರಬೇಕಾಗಿತ್ತು. ಇವರು ಕಾರಣಾಂತರದಿಂದ ತಮ್ಮ ಕಾರ್ಯಕ್ರಮದ ಮೂಲಕ ಬೆಂಗಳೂರಲ್ಲಿ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಬರಲು ಅಸಾಧ್ಯವಾಗುತ್ತದೆ ಎಂಬ ಮಾತನ್ನು ಕೂಡ ತಿಳಿಸಿದ್ದಾರೆ. ಅವರಿಗೂ ಕೂಡ ಅವರ ನೆನಪಿಗಾಗಿ ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಾನ್ಯ ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಇವರ ಉಪಸ್ಥಿತಿ ಕೂಡ ಇರಬೇಕಾಗಿತ್ತು. ಇವರ ಬರಲಿಕ್ಕೆ ಕಾರಣಾಂತರದಿಂದ ಸಾಧ್ಯವಾಗಿಲ್ಲ. ಅವರನ್ನು ಕೂಡ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ಶ್ರೀ ಬದ್ರುದ್ದೀನ್ ಫರೀದ್ ನಗರ, ಅಧ್ಯಕ್ಷರು ಹರೇಕಳ ಗ್ರಾಮ ಪಂಚಾಯತ್. ಅವರು ಅಧ್ಯಕ್ಷರಾಗಿ 2 ವರ್ಷಗಳು ಪೂರ್ತಿಯಾಗುತ್ತಾ ಬಂದಂತ ಈ ಸಂದರ್ಭದಲ್ಲಿ ಹರೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ಶಾಸಕರ ಮತ್ತು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರ ಮತ್ತು ಈ ಗ್ರಾಮದ ಎಲ್ಲರ ಹಿರಿಯರ ಕಾರ್ಯಕರ್ತರ ಒಂದು ಸಲಹೆಯನ್ನು ಪಡೆದುಕೊಂಡು ಈ ಗ್ರಾಮವನ್ನು ರಾಜ್ಯ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಪಥಕ್ಕೆ ಸಾಗಿಸಿದಂತ ಒಬ್ಬ ಅಧ್ಯಕ್ಷರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ರೀಯುತ ಬದ್ರುದ್ದೀನ್ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಮತ್ತು ಹರೇಕಳ ಗ್ರಾಮ ಪಂಚಾಯತ್ನ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸನ್ಮಾನವನ್ನು ಸ್ವೀಕರಿಸಿದವರು ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು
ನಮಗೆ ಸಂದೇಶವನ್ನು ನೀಡಿದವರು ಗೌರವಾನ್ವಿತ ಡಾಕ್ಟರ್ ಏನಪ್ಪಯ್ಯ ಅಬ್ದುಲ್ಲ ಕುಂಜಿ ಕುಲಾಧಿಪತಿಗಳು, ಏನಪ್ಪಯ್ಯ ಮೆಡಿಕಲ್ ಯೂನಿವರ್ಸಿಟಿ ದೇರ್ಲಕಟ್ಟೆ ಇವರು ಕೂಡ ಕೊಡುಗೈ ದಾನಿಗಳು, ಸಮಾಜ ಸೇವಕರು ಮತ್ತು ಈ ಗ್ರಾಮದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದವರು. ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಈ ಕಸ ವಿಲೇವಾರಿಗೆ ಒಂದು ವಾಹನವನ್ನು ಕೂಡ ನೀಡಿ ಸಹಕರಿಸಿದವರು. ಇವರಿಗೆ ಕೂಡ ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಇನ್ನೊಬ್ಬ ಗೌರವಾನ್ವಿತ ಅತಿಥಿಗಳು ಪದ್ಮಶ್ರೀ ಹರೇಕಳ ಹಾಜಬ್ಬ ಇವರು ಸಮಾಜ ಸೇವೆಯ ಮೂಲಕ ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹರೇಕಳದ ಹೆಸರನ್ನು ಗುರುತಿಸಲು ಕಾರಣಕರ್ತರಾದವರು. ಅವರಿಗೆ ಕೂಡ ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷನೆಯಾದಂಥ ಶ್ರೀಮತಿ ಕಲ್ಯಾಣಿಯವರು ಅಧ್ಯಕ್ಷರಿಗೂ ಕೂಡ ಸರ್ವ ರೀತಿಯ ಸಹಕಾರವನ್ನು ಕೊಟ್ಟುಕೊಂಡು ಈ ಗ್ರಾಮದಲ್ಲಿ ತಮ್ಮ ಉಪಾಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿದವರು. ಶ್ರೀಮತಿ ಕಲ್ಯಾಣಿ ಅವರಿಗೆ ಕೂಡ ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ರಾಜೇಶ್ ಬಿವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ದಾಖಾ ಜಿಲ್ಲೆ, ಇವರು ಕೂಡ ಈ ಆಸ್ಪತ್ರೆಯ ವಿಚಾರದಲ್ಲಿ ನಮ್ಮ ಜೊತೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿ ನಮಗೆ ಮಾರ್ಗದರ್ಶನ ನೀಡಿದವರು. ಶ್ರೀಯುತ DHO ಇವರಿಗೆ ಕೂಡ ನಾನು ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಆದರಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಡುಪಿಯ DHO ಮತ್ತು ಹರೇಕಳದ ನಮ್ಮ ಕಾರ್ಯದರ್ಶಿಯವರು, ಅದೇ ರೀತಿ ಹಿರಿಯರಾದಂಥ ನಮ್ಮ ರಾಮದಾಸ್ ಪೂಂಜರ್ ಅವರು, ಅದೇ ರೀತಿ ವಿವಿಧ ಪಕ್ಷಗಳ ಮುಖಂಡರಾದಂಥ ಬಶೀರ್ ಉಂಬುದ, ಅದೇ ರೀತಿ ನಮ್ಮ ಸುಧಾಕರ್ ಗಟ್ಟಿ, ಬಶೀರ್ ನ್ಯೂಪಡ್ಪು, ರಫೀಕ್ ಆಲಡ್ಕ, ಅದೇ ರೀತಿ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ H ಸಾಲಿಯರವರು, ನನ್ನ ಆತ್ಮೀಯ ಮಿತ್ರರಾದಂಥ ರೂಪರಾಜ್ ರೈ ಅವರು ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು, ಇಲ್ಲಿ ಉಪಸ್ಥಿತರಿದ್ದಂಥ ಪ್ರತಿಯೊಬ್ಬರು, ಅದೇ ರೀತಿ ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರು ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದ ಅರ್ಪಿಸ್ತಾ ನಾನು ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿ ಕೊನೆಗೊಳಿಸಲು ಇಷ್ಟಪಡ್ತಾ ಇದ್ದೇನೆ. ಜೈ ಹಿಂದ್.